ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಇಟ ವಾರ್ತೆ ದೇವರ ಸೌಜನ್ಯ ಕೇಸಿನ ದುಂಬುದ ನ್ಯಾಯಾಧೀಶರೆಡ್ದು ಪಿರ ತನಿಖೆ ನಡಪಾವುಡು ತನಿಖಾಧಿಕಾರಿಯಲ್ಲ ತನಿಖೆ ಮಲ್ಪಡು ಪಿರ ತನಿಖೆಗೆ ಆದೇಶ ಮಲ್ಪನಡ ಮುಟ್ಟ ಪೊರಂಬಾಟ ದುಂಬರಿಪುಣೊಂದು ಸೌಜನ್ಯ ಕೇಸ್ ಒಕ್ಕಲಿಗರ್ನ ಹೋರಾಟ ಸಮಿತಿ ಕುಡ್ಲಡು ಪ್ರತಿಭಟನೆಡು ಒತ್ತಾಯ ಮಲ್ದಡು ಉಜಿರೆ ಕಾಲೇಜ್ ಕಲ್ತೊಂದಿತ್ತಿನ ಸೌಜನ್ಯನ ಕೆರ್ನ ಕೇಸಿನ ಪಿರ ತನಿಖೆ ಮಲ್ಪಡೊಂದು ಒತ್ತಾಯ ಮಲ್ತದ ಸೌಜನ್ಯ ಕೇಸ್ ಒಕ್ಕಲಿಗರ ಹೋರಾಟ ಸಮಿತಿದ ದುಂಬಾಳ್ತಿಡ್ ರಟ್ಟ ದಿನದ ಧರಣಿ ಕುಡ್ಲದ ಮಿನಿಸ್ ವಿಧಾನಸೌಧದ ಎದುರು ಅಂಗಾರ ಸುರುವಾಂಡ್ ಸೌಜನ್ಯ ಕೇಸ್ನ ದುಂಬುದ ನ್ಯಾಯಾಧೀಶರೆಡ್ದು ಪಿರ ತನಿಖೆ ನಡಪಾವುಡು ತನಿಖಾಧಿಕಾರಿಯಲ್ಲ ತನಿಖೆ ಮಲ್ಪಡು ಪಿರ ತನಿಖೆಗೆ ಆದೇಶ ಮಲ್ಪನಡೆ ಮುಟ್ಟ ಪೊರಂಬಾಟ ದುಂಬರಿಪುಂಡು ಕಾನೂನು ರೀತಿಯ ಪೊರಂಬಾಟನ್ನು ರಾಜ್ಯದೊರ್ಮಿಗೆ ಕೊನಪುಣೊಂದು ಧರಣಿಗೂ ಕುಲ್ಲಿದಿನ ನಾಯಕರು ಪಂಡಿರ ಕುಡ್ಲ ಬೆಳ್ತಂಗಡಿ ಸುಳ್ಯ ಪುತ್ತೂರು ವಿಟ್ಲ ಕಡಬ ಇಂಚ ಬೇತೆ ಬೇತೆ ಕಡೆತ ಒಕ್ಕಲಿಗ ಸಮುದಾಯದ ಸಂಘಟನೆಲು ಅಂಗಾರ ಸುರುವಾಯಿನ ಪ್ರತಿಭಟನೆಗೆ ಬೆರೆಸಾಯ ಕೊಡ್ತ ಎಂಕ್ಲೆಗೇರ್ನ ಮಿತ್ತಲ ಪಗೆ ಇಜ್ಜಿ ತನಿಖಾಧಿಕಾರಿಲು ಸರಿಯಾದ ತನಿಖೆ ಮಲ್ಪಂದೆ ಪಾಪದಕ್ಲು ಬಂಧನಾದ ಶಿಕ್ಷೆ ಅನುಭವಿಪುನಂಚ ಆತಂಡ ಅಂಚಾದ ಕಲ್ತಿನಕ್ಲ ಜಿಲ್ಲೆಡ್ ಇಂಚಿನ ಸಂಗತಿ ಪಿರ ನಡಪರ ಬಲ್ಲಿ ನಿಜವಾಯಿನ ಅಪರಾಧಲಿಯನ್ನು ಬಂಧನ ಮಲ್ಪರ ಕ್ರಮದೆತು ನುಡುಂದು ಜಿಲ್ಲಾ ಹೋರಾಟ ಸಮಿತಿದ ಪ್ರಧಾನ ಸಂಚಾಲಕರ ಬಾಲಕೃಷ್ಣ ಡಿಬಿ ಒತ್ತಾಯ ಮಲ್ದೇರ ಗುರುದೇವ್ ಕಿರಣ್ ಬುಡ್ಲಗುತ್ತು ಇಂಚ ಒಕ್ಕಲಿಗ ಸಮುದಾಯದ ನಾಯಕರು ಪ್ರತಿಭಟನೆ ನಡೆಸಿದರು. ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಲೂಕಿನ ಪ್ರಮುಖರು ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಸೌಜನ್ಯ ಪ್ರಕರಣ. ಸೌಜನ್ಯ ಎಂಬ ಒಬ್ಬಳು ವಿದ್ಯಾರ್ಥಿನಿಯನ್ನು 17 ವರ್ಷದ ವಿದ್ಯಾರ್ಥಿನಿಯನ್ನು 9/10/2011 ಅವಳು ಕಾಲೇಜಿಂದ ಬರುವಾಗ ಅವಳನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂಥ ಪ್ರಕರಣ. ಈ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಗಬೇಕು, ಸತ್ಯ ಧರ್ಮ ಪ್ರಕಾರ ಈ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ನಮ್ಮ ಹೋರಾಟ. ಒಂದು ಹಂತದಲ್ಲಿ ಇದನ್ನು ತನಿಖೆಯನ್ನು ಮಾಡಿದಂತಹ ಅಧಿಕಾರಿ ವರ್ಗದವರು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ವೈದ್ಯರು ಇದನ್ನು ತನಿಖೆಯ ವಿಷಯವನ್ನು ದಾರಿ ತಪ್ಪಿಸಿ ನಂತರ ಅದು CODಗೆ ಹೋಯಿತು, ಆನಂತರ CBIಗೆ ಹೋಯಿತು. ಆದರೆ ಸರಿಯಾದ ಗೋಲ್ಡನ್ ಅವರ್ಸಲ್ಲಿ ಮಾಡಬೇಕಾದಂಥ ತನಿಖೆ ಅದು ದಾರಿ ತಪ್ಪಿ ಇವತ್ತು ನಮಗೆ ಒಬ್ಬ ಸಂತೋಷ್ ರಾವ್ ಅಂತ ಹೇಳುವ ಒಬ್ಬ ಅಪರಾಧಿಯನ್ನು ಸುಮ್ಮನೆ ಅವನನ್ನು ಹಿಡಿದು ಅವನ ಮೇಲೆ ಆಪಾದನೆ ಹಾಕಿ ಆ ಕೇಸು ಕಳೆದ ಜೂನ್ ತಿಂಗಳಲ್ಲಿ ಅವರು ನಿರಪರಾಧಿ ಮತ್ತು ಅವರು ಈ ಒಂದು ಕೃತ್ಯ ಮಾಡೋದಕ್ಕೆ ಯಾವುದೇ ರೀತಿಯ ಶಕ್ತರಲ್ಲ ಅಂತ ಹೇಳುವಂಥ ತೀರ್ಮಾನ ಬಂದಿದೆ. ಮತ್ತು ಕೋರ್ಟ್ ಕೂಡ ಇದನ್ನು ಹೇಳಿದೆ. ಕೋರ್ಟಿನ ಜಜ್ಮೆಂಟಲ್ಲಿ ಹೇಳಿದೆ ಅಂತ ಹೇಳಿದರೆ ತನಿಖಾಧಿಕಾರಿಗಳನ್ನೇ ತನಿಖೆ ಮಾಡೋದು ಸೂಕ್ತ ಅಂತ. ಆ ವಿಚಾರವನ್ನು ಮುಂದಿಟ್ಟುಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಒಕ್ಕಲಿಗ ಸಮುದಾಯ ಇವತ್ತು ಈ ಹೋರಾಟವನ್ನು ಕೈಗೊಂಡಿದೆ. ನಮಗೆ ನಮ್ಮ ಸ್ವಾಮೀಜಿಗಳಾದಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು, ಆದಿಚುಂಚನಗಿರಿ ಮಠ ಇವರ ಆಶೀರ್ವಾದದೊಂದಿಗೆ ಅವರು ಕೂಡ ನಮಗೆ ಈ ಒಂದು ಹೋರಾಟಕ್ಕೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇದು ಬರೀ ಒಬ್ಬಳು ಸೌಜನ್ಯ ಅಂತೇಳುವ ಒಂದು ಹೆಣ್ಣುಮಗಳ ಅತ್ಯಾಚಾರ ಮತ್ತು ಕೊಲೆ ಮಾತ್ರ ಅಲ್ಲ, ಇದು ಎಲ್ಲ ವರ್ಗದ ಹೆಣ್ಣು ಮಕ್ಕಳು, ಎಲ್ಲ ಜಾತಿ ಮತ ಭೇದವನ್ನು ಹೊರತುಪಡಿಸಿ ಈ ಒಂದು ಹೋರಾಟ ನಡೀತಾ ಇದೆ. ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಹಿಳೆಯರು ಮತ್ತು ನಾಗರಿಕ ಬಂಧುಗಳು ಇದಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದಲ್ಲಿ ನಡೆದಕ್ಕಂಥ ಈ ಘಟನೆಗಳನ್ನು ನಾವು ನೋಡಿದರೆ ನಾವು ಸ್ವತಂತ್ರ ರಾಷ್ಟ್ರದಲ್ಲಿ ಇದ್ದೇವೋ ಅಥವಾ ಇನ್ನು ಯಾವುದೋ ಒಂದು ಕಡೆ ಇದ್ದೇವೋ ಅಂತಕ್ಕಂಥ ಒಂದು ಭಾವನೆ ನಮಗೆ ಬರ್ತದೆ. ನಾವಿಲ್ಲಿ ಈ ವಿಚಾರವನ್ನು ಹೇಳ್ತಾ ಇರುವಂಥದ್ದು ಸೌಜನ್ಯ ಅನ್ನತಕ್ಕಂಥ 17 ವರ್ಷದ ಅಪ್ರಾಪ್ತ ಬಾಲಕಿ ಸುಮಾರು 11 ವರ್ಷಗಳ ಹಿಂದೆ ಅತ್ಯಾಚಾರಕ್ಕೆ ಒಳಪಟ್ಟು ಹತ್ಯೆಯಾದಂಥ ಈ ಒಂದು ಘಟನೆಯನ್ನು ಉದಾಹರಿಸಿಕೊಂಡು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿರುವಂತೆ 11 ವರ್ಷ ತನಿಖೆ ನಡೆದು CBI ಕೋರ್ಟು ತನ್ನ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಅದರಲ್ಲಿ ಯಾರು ಅಪರಾಧಿ ಅಂತ ಹೇಳಿಕೊಂಡು ಅಂದಿನ ದಿನ ಅಪರಾಧಿಯಲ್ಲ ಆರೋಪಿ ಅಂತ ಆವತ್ತಿನ ದಿನ ಹೇಳಲ್ಪಟ್ಟರು ಅವರು ನಿರಪರಾಧಿ ಅಂತಕ್ಕಂಥ ಒಂದು ತೀರ್ಮಾನ ಬಂದಿದೆ. ಹಾಗಾದರೆ ಇಲ್ಲಿ ನಮ್ಮ ಕಡೆ ಇರುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಏನು ಅಂತಂದರೆ, ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ, ಅದೊಂದು ಉಗ್ರವಾದಂಥ ಕುಕೃತ್ಯ ಆಗಿದೆ. ಈ ಕುಕೃತ್ಯವನ್ನು ನಡೆಸಿದವರು ಯಾರು? ಇದಕ್ಕೆ ಸಹಾಯ ಮಾಡಿದವರು ಯಾರು? ಈ ಕುಕೃತ್ಯವನ್ನು ಕಂಡುಹಿಡಿಯೋಕ್ಕೆ ನಮ್ಮಂಥ ಕರ್ನಾಟಕದಂಥ ಪೊಲೀಸರಿಗೆ ಸಾಧ್ಯ ಯಾಕೆ ಆಗಲಿಲ್ಲ
ಅಂತಕ್ಕಂಥದ್ದು ನಮ್ಮ ಎದುರಿರುವಂಥ ಪ್ರಶ್ನೆ. ನಮ್ಮ ಪೊಲೀಸರು ಅತ್ಯಂತ ಶ್ರೇಷ್ಠ ವರ್ಗಕ್ಕೆ ಸೇರಿದಂಥ ಪೊಲೀಸರು. ಆದರೆ ಈ ಒಂದು ಪ್ರಕರಣವನ್ನು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದೇ ನಮಗೆ ತೀರಾ ಸಂಶಯಾತ್ಮಕವಾದಂಥ ಒಂದು ವಿಚಾರ ನಮ್ಮ ಎದುರುಗಡೆ ಇರತಕ್ಕಂಥದ್ದು. ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಡ್ ಸುಮಾರು 14 ಕೋಟಿ ರೂಪಾಯಿದಾತ್ ಅವ್ಯವಹಾರ ನಡೆತದನಂದು ದೊಡ್ದು ಈ ಮಾತ ವಿಚಾರಲೆನ ರೈತರನ್ನ ಗುಮನೋಕನೇರ್ ಸೋಮವಾರದಾನಿ ಜಿಲ್ಲಾ ರೈತ ಸಂಘ ಸಭೆ ಒಂಜೆ ನಡಪಾದ ಮಲ್ಲ ಪ್ರತಿಭಟನೆ ನಡಪಾಡು. ಓಟು ಬನ್ನಗ ರಾಜಕೀಯ ಭರವಸನೆ ಆದುಪೋಯಿನ ಉಡುಪಿ ಜಿಲ್ಲೆ ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆದ ಓದಂಟಿತ್ತ ಲಡಾಯಿಗ್ ಕಾರಣ ಆತಂಡ. ಸಕ್ಕರೆ ಕಾರ್ಖಾನೆಡ್ ಸುಮಾರು 14 ಕೋಟಿ ರೂಪಾಯಿದಾತ ಅವ್ಯವಹಾರ ನಡೆತದನ್ನದು ದೊಡ್ದು ಈ ಮಾತ ವಿಚಾರಲೆನ ರೈತರನ್ನ ಗುಮನೋಕನೇರ್ ಸೋಮವಾರದಾನಿ ಜಿಲ್ಲಾ ರೈತ ಸಂಘ ಸಭೆ ಒಂಜೆನ್ ನಡಪಾಂಡ್. ಒಂದುವೇ ಪುಟ್ಟುಡು ಸಕ್ಕರೆ ಕಾರ್ಖಾನೆದ ವರ್ಷದ ಮಹಾಸಭೆ ಕೈತಲ್ದ ಸಭಾಂಗಣಡು ನಡೆತದಿತ್ತದು ಒಂದು ಗಲಾಟೆಗೆ ಕಾರಣ ಆತಂಡ. ಈ ಬಗೆಟ್ಟು ಮಾಧ್ಯಮಗಳಿಗೆ ಅಭಿಪ್ರಾಯ ಕೊಟ್ಟ ರೈತ ಸಂಘದ ನಾಯಕರು ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಗೆ ಎದುರಾದ ಮಲ್ಲ ಪ್ರತಿಭಟನೆ ಮಲ್ತದ ಕಾನೂನು ರೀತಿಯ ಪೊರ್ಬಾಟ ದುಂಬರಿತದ ತಪ್ಪು ಮಲ್ತಿನಕ್ಲಿಗೆ ಸರಿಯಾದ ಶಿಕ್ಷೆ ಅಪನಂಚ ಮಲ್ಪ ಅಂದ ಜಾಗೃತಿ ಪಂಡ್ಯರ. ಇವತ್ತಿನ ಸಭೆಯಲ್ಲಿ 3,500 ಜನ ಇವತ್ತು ನೋಟಿಸ್ಗಳನ್ನು ಮಾಡಬೇಕಿತ್ತು. ನೋಟಿಸ್ ಮಾಡಿದ್ದೇನೆ ಅಂತ ಹೇಳ್ತಾರೆ. ಒಂದು ಕಡೆಯಲ್ಲಿ ಅಧ್ಯಕ್ಷರು ಇಲ್ಲಿ ಒಂದು 600 ಜನ ರೈತರು 2022ನೇ ಇಸ್ವಿಯಲ್ಲಿ ತಮಗೆ ಮೆಂಬರ್ಶಿಪ್ ಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಬಹುಶಃ ಇವರು ಸ್ಕ್ರೂಟಿನಿ ಮಾಡ್ತಾರೆ. ಇವ್ರಿಗೆ ಬೇಕಾದಂಥ 160 ಜನರಿಗೆ ಮಾತ್ರ ಕೊಡ್ತಾರೆ, ಅವ್ರಿಗೆ ನೋಟಿಸ್ ಮಾಡೋದಿಲ್ಲ. ಸಹಕಾರಿ ಕಾಯ್ದೆ ಪ್ರಕಾರ 1 ತಿಂಗಳಲ್ಲಿ ಇದು ಆಗದಿದ್ದರೆ ದಟ್ ಈಸ್ ಡೀಮ್ಡ್, ಏನು ಅದು ಡೀಮ್ಡ್ ಮೆಂಬರ್ಶಿಪ್ ಆಗಬೇಕು, ಅವರಿಗೆ ನೋಟಿಸ್ ಆಗಬೇಕು. ಮತ್ತು ಒಂದು ಕಡೆಯಲ್ಲಿ ಅಧ್ಯಕ್ಷರು ಇವತ್ತಿನ ಸಭೆಯಲ್ಲಿ ಆ ಮೆಂಬರ್ಶಿಪ್ಪಿನ ಕಾಯ್ದೆಗಳ ಬಗ್ಗೆ ಉಲ್ಲೇಖನ ಮಾಡ್ತಾರೆ. ಆದರೆ ಇವತ್ತು ಬೈಲಾ ಅಮೆಂಡ್ಮೆಂಟು ಮತ್ತು ಅದರ ಜೊತೆಯಲ್ಲಿ ಏನು ಆಡಿಟ್ ವರದಿಯನ್ನು ಮಂಜೂರಾತಿಯನ್ನು ಪಡೀಲಿಕ್ಕೆ ಅವರಿಗೆ ಬೇಕಾದಂಥ ಜನಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಒಬ್ಬ ಅಧ್ಯಕ್ಷನಾಗಿ ಸಭೆಯನ್ನು ನಡೆಸುವಂಥದ್ದು ಅವನ ಕರ್ತವ್ಯ. ಬಹುಶಃ ಅವರು ಹೇಳ್ತಾರೆ ಉತ್ತರದಲ್ಲಿ ಬೌನ್ಸರ್ಗಳನ್ನು ನೇಮಕ ಮಾಡಿಕೊಂಡಿದ್ದೇವೆ, ಬೌನ್ಸರ್ಗಳನ್ನು ನೇಮಕ ಮಾಡಿಕೊಂಡದ್ದು ನನ್ನ ಏನು ವೈಯಕ್ತಿಕ ರಕ್ಷಣೆಗೆ ಅಂತ ಹೇಳುವಂಥದ್ದು. ಬಹುಶಃ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ, ನನಗೆ 63 ವರ್ಷ 40 ವರ್ಷದಿಂದ ಇದ್ದೇನೆ. ಬಹುಶಃ ನಾವೆಲ್ಲ ನಿರ್ಭಯದಿಂದ ತಿರುಗಬೇಕು ಸಾರ್ವಜನಿಕ ವ್ಯಕ್ತಿಗಳು. ಬಹುಶಃ ಯಾವುದೇ ಸಮಸ್ಯೆಗಳು ಬಂದರೂ ಉತ್ತರ ಕೊಡಬೇಕು, ಅಥವಾ ನಮಗೆ ಯಾರಾದರೂ ಏಟು ಹೊಡೆದ್ರೂ ಕೂಡ ನಾನು ನಂಬಿಕೊಂಡಂಥ ಸಿದ್ಧಾಂತಕ್ಕೆ, ತತ್ವಕ್ಕೆ ಅಂತ ಹೇಳಿರಬೇಕು. ಬಹುಶಃ ಇವತ್ತಿನ ಸಭೆ ನನಗೆ ನೋವಾಗಿದೆ. ಆದರೆ ನಾವು ಇವತ್ತು ಆಗ್ರಹ ಮಾಡ್ತಿದ್ದೇವೆ, ಶಾಸನಬದ್ಧ ಇದನ್ನು ಕೊಡಬೇಕು ಮತ್ತು ಪುನಃ ಸಭೆಯನ್ನು ಕರಬೇಕು ಅಂತ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಸಹಕಾರ ಕ್ಷೇತ್ರಡು ಜಿಲ್ಲೆಗೆ ಇಡೀ ದೇಶಡೆ ಪುದರ್ಕನದರಂದ ಶಾಸಕರ ವೇದವ್ಯಾಸ ಕಾಮತ್ ಪಂತೆರ ಕುಡ್ಲದ ಬೆಂಗರೆಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನೂತ 12ನೇ ಶಾಖೆ ಉದಿಪನ ಮಲ್ತದ 6 ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನೂತ 12ನೇ ಶಾಖೆದ ಉದಿಪನ ಲೇಸು ಸ್ಯಾಂಡ್ ಪಿಟ್ ಬೆಂಗರೆಡು ಸೋಮವಾರ ನಡೆತಂಡು. ಶಾಸಕರ ವೇದವ್ಯಾಸ ಕಾಮತ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಉರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಏತದು ಬಿನ್ನೇರು ಕಾರ್ಯಕ್ರಮ ಉದಿಪನ ಮಲ್ತೇರು. ವೇದವ್ಯಾಸ ಕಾಮತ್ ಪಾತಿರ್ದು ಬೆಂಗರದ ಜನಕಲು ಬ್ಯಾಂಕ್ ಕಾರ್ಯಾಲಯಕ್ಕೆ ಪೋಡ್ನಾಂಡ ಪಣಂಬೂರು ಕೂಳೂರು ಸ್ಟೇಟ್ ಬ್ಯಾಂಕ್ ದಂಚಿ ಓಡ ಅತ್ತಂಡ ಬಸ್ ಪತ್ತದ ಪೋಡಿತ್ತಂಡು. ಒಂದಿಡ್ದು ಕಾಸು ಬೊಕ್ಕ ಪೊರ್ತು ರಡ್ಡಲ ವ್ಯರ್ಥ ಆವಂದಿತ್ತಂಡು. ಇಂಚಿನ ಪೊರ್ತುಡು ನಿಕ್ಲಿನ ಒಟ್ಟುಗು ಎಂಕ್ಲು ಉಲ್ಲ ಅಂದು ಎಂ.ಎನ್. ರಾಜೇಂದ್ರ ಕುಮಾರ್ ದುಂಬು ಬೈದೇರು. ಕೊರೋನಾ ಪೊರ್ತುಡಲ ಬ್ಯಾಂಕ್ ಜಿಲ್ಲಾಡಳಿತಗೂ ಆಶಾ ಕಾರ್ಯಕರ್ತರಿಗೆ ಮಾತಾ ಬಗ್ಗೆಟ್ಲ ಸಹಾಯ ಸಹಕಾರ ಕೊಡ್ತುಂಡು. ಸಹಕಾರ ಕ್ಷೇತ್ರಡು ಇಡೀ ದೇಶಡು ಜಿಲ್ಲೆಗೆ ಪುದರ್ಕನಾದಿರನ್ ಪಂಡಿರು. ಎಂ.ಎನ್. ರಾಜೇಂದ್ರ ಕುಮಾರ್ ಪಾತಿರ್ದು ಬ್ಯಾಂಕ್ ವ್ಯವಹಾರ ಸರಾಗವಾದ ನಡಪ್ಪೆರ ಗಿರಾಕಿರು ಬ್ಯಾಂಕ್ ಮಿತದಿನ ಭರವಸೆ ಮುಖ್ಯ ಆಪುಂಡು. ಮೀನುಗಾರರು ಬಾರಿ ಪುಣೆಪಾಟಿಗೆ ದಕ್ಲು. ಕಡಲ್ಗೆ ಪೋದು ಮೀನು ಪತ್ತದ ಕನತದ ಕುಟುಂಬದ ಒಟ್ಟುಗೂ ಸಮಾಜದ ಕಾಳಜಿತ್ತಿನಕ್ಲು. ಪೊಂಜರಿನ ಅಭಿವೃದ್ಧಿಗಳ ಪಾಕ ಯೋಜನೆಲಿನ ಮಲ್ತದಂಡು. ಬ್ಯಾಂಕ್ ಯೋಜನೆಲಿನ ಪ್ರಯೋಜನ ದೆತ್ತೊನ್ಲೇಂದು ಪಂಡೇರು. ಗಿರಾಕಿಲೆಗೆ ಠೇವಣಿ ಪತ್ರ ಬೊಕ್ಕ ಸೇಫ್ ಲಾಕರ್ ತರ್ಕೊಲುನು ಕಾರ್ಯಕ್ರಮದ ಗುರ್ತುಗಾದ ಪಟ್ಟೀರು. ಹೊಸ ಸ್ವಸಹಾಯ ಸಂಘಲಿನ ಉದಿಪನ ಆಂಡು. ಬೆಂಗರೆ ವಾರ್ಡ್ ಮಹಾನಗರ ಪಾಲಿಕೆ ಸದಸ್ಯರು ಮುನೀಪ್ ಬೆಂಗ್ರೆ, ಭರತ್ ಕುಮಾರ್, ಸುರೇಶ್ ಸುವರ್ಣ, ಸಂಜಯ್ ಸುವರ್ಣ, ಮಹಾಜನ ಸಭಾ ಬೆಂಗ್ರೆದ ಗುರ್ಕಾರ್ಯರು ಕೇಶವ ಕರ್ಕೇರ, ಮೀನು ಉದ್ಯಮಿ ಶಶಿಕುಮಾರ್ ಬೆಂಗ್ರೆ, ಮೋಹನ್ ಬೆಂಗ್ರೆ, ಅಲ್ ಮದ್ರಸುತಲ್ ದೀನಿಯಾ ಅಸೋಸಿಯೇಷನ್ ಗುರ್ಕಾರ್ಯರು ಜನಾಬ್ ಬಿಲಾಲ್ ಮೊಯ್ದೀನ್,
ಬ್ಯಾಂಕ್ದ ಒತ್ತುಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಮುಖ್ಯ ಕಾರ್ಯತೂವನ್ನ ಅಧಿಕಾರಿ ಗೋಪಾಲಕೃಷ್ಣ ಭಟ್, ಬ್ಯಾಂಕ್ದ ನಿರ್ದೇಶಕರಾದಿಪುನ ಬಿ ನಿರಂಜನ್, ರಾಜರಾಮ್ ಭಟ್, ಭಾಸ್ಕರ್ ಎಸ್ ಕೋಟೆನ್, ವಾದಿರಾಜ್ ಶೆಟ್ಟಿ ಎಸ್, ರಾಜು ಪೂಜಾರಿ, ಶಶಿಕುಮಾರ್ ರೈ, ಜಯರಾಮ್ ರೈ, ಮೋನಪ್ಪ ಶೆಟ್ಟಿಯಕ್ಕರ್, ಕೆ ಹರಿಶ್ಚಂದ್ರ, ಮಹೇಶ್ ಹೆಗ್ಡೆ, ಜಯರಾಜ್, ಅಶೋಕ್ ಕುಮಾರ್ ಶೆಟ್ಟಿ, ರಾಜೇಶ್ ರಾವ್, ಸದಾಶಿವ ಉಳ್ಳಾಲ, ರಮೇಶ್, ಶಾಖೆದ ಮ್ಯಾನೇಜರ್ ಸುದರ್ಶನ್ ಕುಮಾರ್ ಈ ಪೊರ್ತುಲಿದ್ದೇರು. ಹಲವಾರು ಸಂದರ್ಭದಿಂದ ಈ ಭಾಗದಲ್ಲಿ ಬ್ಯಾಂಕ್ ಬೇಕು ಅಂತ ಹೇಳೋದು ಕೇಳ್ತಾ ಇದೆ. ಒಂದು ಕಾಲದಲ್ಲಿ ಇಲ್ಲಿ ನ್ಯಾಷನಲೈಸ್ಡ್ ಸಿಂಡಿಕೇಟ್ ಬ್ಯಾಂಕ್ ಇತ್ತು. ತದನಂತರ ನ್ಯಾಷನಲೈಸ್ಡ್ ಸಿಂಡಿಕೇಟ್ ಬ್ಯಾಂಕ್ ಇಲ್ಲಿರುವಂತ ಬ್ಯಾಂಕಿನ ಬ್ರಾಂಚಿನ ಆದಾಯವನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗಳಲ್ಲಿ ಆ ಬ್ರಾಂಚ್ ಅನ್ನ ಪಣಂಬೂರು ಭಾಗಕ್ಕೆ ಶಿಫ್ಟ್ ಮಾಡಲಾಯಿತು. ಹಾಗಾಗಿ ಇಲ್ಲಿರುವಂತ ಕಸಬ ಬೆಂಗ್ರೆ ಇರ್ಬೋದು, ಬೊಕ್ಕಪಟ್ಟಣ ಬೆಂಗ್ರೆ ಇರ್ಬೋದು, ಕುದ್ರೋಳಿ ಬೆಂಗ್ರೆ ಇರ್ಬೋದು, ತೋಟ ಬೆಂಗ್ರೆದ ಭಾಗದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಬಂಧುಗಳು ಅಥವಾ ಬ್ಯಾಂಕಿಗಾಗಿ ಪಣಂಬೂರು ಭಾಗಕ್ಕೆ ಅಥವಾ ಬ್ಯಾಂಕಿಗಾಗಿ ಕೂಳೂರು ಅಥವಾ ಬ್ಯಾಂಕಿಗಾಗಿ ಸ್ಟೇಟ್ ಬ್ಯಾಂಕ್ ಭಾಗಕ್ಕೆ ಹೋಗಬೇಕಾಗಿತ್ತು. ಬಡ ಮಹಿಳೆಯರು, ಕೂಲಿ ಕಾರ್ಮಿಕರು, ಮೀನುಗಾರಿಕಾ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಬಹಳ ಕಷ್ಟದ ಪರಿಸ್ಥಿತಿಗಳು ಆಗಿತ್ತು. ನಾನು ಈ ಹಿಂದೆ 6-8 ತಿಂಗಳುಗಳ ಹಿಂದೆ ಒಮ್ಮೆ ಸಿಂಡಿಕೇಟ್ ಬ್ಯಾಂಕ್, ಪ್ರಸ್ತುತ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರೊಂದಿಗೆ ಈ ಭಾಗದ ಹಿರಿಯರೊಂದಿಗೆ ಸಭೆ ಮಾಡಿ ಒಂದು ಸಣ್ಣದಾದ ಬ್ರ್ಯಾಂಚನಲ್ಲಿ ನಿರ್ಮಾಣ ಮಾಡಿ ಅವರಿಗೆ ಕಷ್ಟ ಆಗುತ್ತೆ ಅಂತೇಳುವಂಥ ಮಾತನ್ನು ಮನವಿ ಮಾಡಿಕೊಂಡಿದ್ದೆ. ಇದೊಂದು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಅವರ ಚಿಂತನೆಗಳನ್ನು ಅವರು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತೇವೆ ಅಂತೇಳುವಂಥ ಮಾತನ್ನು ಉಲ್ಲೇಖ ಮಾಡಿದರು. ಆದರೆ ಬೆಂಗ್ರೆ ಪರಿಸರ ಜನರಿಗೆ ಅವರ ಕಷ್ಟಗಳನ್ನು ಅರಿತು ದಿನನಿತ್ಯದ ಜೀವನಗಳಲ್ಲಿ ಈ ಭಾಗಕ್ಕೆ ನೀವು ಅಲಿಬಾರ್ದು, ಹೋಗಬಾರ್ದು, ಈ ಶಾಖೆ ಉದ್ಘಾಟನೆ ಮಾಡಬೇಕು, ನಾವೇ ಜಾಗ ಕೊಡ್ತೇವೆ, SK ಅಮೀನ್ರವರ ಅಲ್ಲಿ ಇರುವಂಥ ಹಾಲ್ನಲ್ಲಿ ಜಾಗ ಕೊಡ್ತೇವೆ, ನೀವು ಮಾಡಬೇಕು ಅನ್ನುವಂಥದ್ದನ್ನು ಒತ್ತಾಯ ಮಾಡಿದ್ರಿಂದ ಬ್ಯಾಂಕಿನ ಸವಲತ್ತನ್ನು ಬೆಂಗ್ರೆಯ 35,000 ಜನರಿಗೂ ಬ್ಯಾಂಕ್ ಸವಲತ್ತು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ 112ನೇ ಶಾಖೆಯನ್ನು ನಾವು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಉದ್ಘಾಟನೆ ಮಾಡಿದ್ದೇವೆ. ನಮ್ಮ ಶಾಸಕರು ಬಹಳಷ್ಟು ಹೇಳಿದರು, ಒಂದು ಶಾಖೆ ನಡೆಸಬೇಕಾದ್ರೆ ಮುಖ್ಯವಾಗಿ ಅದರಲ್ಲಿರುವಂಥ ಅಧಿಕಾರಿಗಳಲ್ಲ, ಗ್ರಾಹಕರು ಮುಖ್ಯ. ನಮಗೆ ಗ್ರಾಹಕರ ಸೇವೆ ಕೊಡೋದ್ರಲ್ಲಿ ನಾವು ಯಾವ ರೀತಿ ಸೇವೆ ಕೊಡ್ತೇವೆ, ಅವರನ್ನು ನಾವು ಬಲಿಷ್ಠರಾಗಿ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿದಾಗ ಆ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನುವಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಎಟ್ಟೆ ಇಚಾರಲೇನ ನಮ್ಮ ಜೀವನಡು ಸೇರ್ಸಾವಂಡ ಕೇರಿಗ ಮೋಕ್ಷಗೂ ಸಾಧ್ಯ ಅಪ್ಪನೊಂದು ಕಟೀಲ್ ಶ್ರೀ ಹರಿನಾರಾಯಣದಾಸ ಸಹಸ್ರನ ಪಂತ್ಯರ ಕಲ್ಕುರ ಪ್ರತಿಷ್ಠಾನದ ಶ್ರೀಕೃಷ್ಣ ವೇಷ ಪಂಥದ ಗೆಲ್ಮೆದಲೆ ಕೊಡ್ ನಡೆದಿನ ಮೆಚ್ಚಿಗೆದಲೆ ಸಿಡ ಆರು ಪಾಲ್ದೆ ತೊಂಡ್ಯರ. ಶ್ರೀಕೃಷ್ಣ ಜನ್ಮಾಷ್ಟಮಿದಲ ಕೊಡು ಕುಡ್ಲದ ಕಲ್ಕುರ ಪ್ರತಿಷ್ಠಾನ ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಅಂಗನಡು 41ನೇ ವರ್ಷದ ಜೋಕ್ಲೆನ ರಾಷ್ಟ್ರೀಯ ಉಚ್ಚೆಯ ಶ್ರೀಕೃಷ್ಣ ವೇಷ ಪಂಥ 41 ಮುನ್ನಿಡು ನಡಪಾದಿತ್ತದ ಕುಡ್ಲದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರುಡು ತೀರ್ಪುಗಾರರು ಸೇರ್ನಂಚ ಸಾಯ ಸಕಾರ ಕೊರ್ನಕ್ಲೆಗ್ ಮೆಚ್ಚಿಗೆದ ಲೇಸ್ ಇನಾಮು ದೆತುನಂದೆ ಬಾಕಿ ತಿನಕ್ಲೆಗ್ ಇನಾಮು ಕೊರ್ಪನ ಕಾರ್ಯಕ್ರಮ ನಡೆತಂಡ. ಕಟೀಲ್ ಶ್ರೀ ಹರಿನಾರಾಯಣದಾಸ ಸಹಸ್ರ ನಿರ್ಪಾತಿರ್ದು ಋಷಿ ಮುನಿಕ್ಲೆರ್ದು ನಮ್ಮ ಸನಾತನ ಸಂಸ್ಕೃತಿ ಬುಲೆದು ಬೈದಂಡ ಎಡ್ಡ ಇಚಾರಲೆ ನಮ್ಮ ಜೀವನಡು ಸೇರ್ಸವಂಡ ಕೇರಿಗ ಮೋಕ್ಷಗೂ ಸಾಧ್ಯ ಅಪ್ನೊಂದು ಪಂಡ್ಯರ. ಶ್ರೀಕೃಷ್ಣ ವೇಷ ಪಂಥದ ಸಾರಥಿ ಕಲ್ಕುರ ಪ್ರತಿಷ್ಠಾನದ ಗುರುಕಾರ್ಯರ ಪ್ರದೀಪ್ ಕುಮಾರ ಕಲ್ಕುರ ಅಭಿಪ್ರಾಯ ತಿರಿಪಾದ ಒಂಜೇ ಪೊರ್ತುಡು ಎನ್ಮ ವೇದಿಕೆಲೆಡು ಪಂಥದಿದ್ದ ಇಂದಕ್ಕೆ ಲೆಪ್ಪೋಲೆ ಜಾಂಡ ಆಂಡಲ ಜನ ಸೇರ್ನೆಂತುನಗ ಬಾರಿ ಖುಷಿ ಆದಿತ್ತನಂದು ಪಂಡ್ಯರ. ಶಾರದಾ ವಿದ್ಯಾಲಯದ ಪ್ರಿನ್ಸಿಪಾಲರ ದಯಾನಂದ ಕಟೀಲ್ ನಡತಿನ ಪಂತೊಲೆನ ಬಗಿಟ್ಟು ಮಾಹಿತಿ ಕೊರಿಯರ. ಪಂತೊಡು ಗೆಂದಿನಕ್ಲಿಗ ತೀರ್ಪು ಕೊರ್ನಕ್ಲಿಗ ಸಂಯೋಜಕರಿಗೆ ಪಂಥದ ಕಾರ್ಯಕ್ರಮ ಸುಧಾರ್ಥ ಕೊರ್ನಕ್ಲಿಗ ಸಕಾರ ಕೊರ್ನ ಮಾತ್ರೆಗ್ಲ ಈ ಪುರ್ತುಡು ಮರ್ಯಾದೆ ಮಲ್ತೆರ. ಸುಧಾಕರ ರಾವ್ ಬೇಜಾವರ, ಜನಾರ್ದನ ಹಂದೆ, ತಮ್ಮ ಲಕ್ಷ್ಮಣ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ತಾಪ್ನಾಥ್ ಶೆಟ್ಟಿ ಬೋಳ್ಳರ, ವಿನಯಾನಂದ, ರವಿ ಅಲಿವುರಾಯ ವರ್ಕಾಡಿ, ಮಂಜುಳಾ ಶೆಟ್ಟಿ ಪಾಲ್ದೊಂಡ್ಯರ. ಕದ್ರಾ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ತೆರ. ಹುಟ್ಟಿದರು ಮಾನವರು ಎನ್ನುವುದಕ್ಕಿಂತ ಹೇಗೆ ಬೆಳೆದರು ಎನ್ನುವುದು ಮುಖ್ಯ. ಯಾಕೆಂದರೆ ಹುಟ್ಟಿದ್ರಲ್ಲಿ
ಮಂಗನಿಂದ ಮಾನ ಮಾಡ್ತಾರೆ, ಈಗ ಅಲ್ಲ ಅಂತ ಹೇಳಿ ಹೊರಟಿದ್ದಾರೆ ಪುನಃ. ಅದರಲ್ಲಿ ಯಾವುದಕ್ಕೂ ನಿರ್ಣಯ ಇಲ್ಲದೆ ಇರುವುದನ್ನು ನಾವು ಮಾತಾಡೋದು ಸುಮ್ಮನೆ. ಆದ್ದರಿಂದ ನಿರ್ಣಯ ಇದ್ದದ್ದನ್ನು ಮಾತಾಡೋದಾದರೆ ಹೇಗೆ ಬೆಳೆದರು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಬೆಳವಣಿಗೆಗೆ ನಾವು ಪ್ರಧಾನವಾಗಿ ತೆಗೆದುಕೊಂಡದ್ದು ಋಷಿಮುನಿಗಳು. ಋಷಿಮುನಿಗಳು ಕಂಡುಕೊಂಡಂತಹ ದೇವರು. ಇದೇ ಪ್ರಧಾನವಾಗಿ ನಮ್ಮ ಸಂಸ್ಕೃತಿ ಬೆಳೀತು. ಸಂಸ್ಕೃತಿ ಬೆಳೆಯುವಾಗ ಎಲ್ಲ ಹೇಳಿ ಉಪನಿಷತ್ತಲ್ಲಿ ಹೇಳಿ ನಾಯಮಾತ್ಮ ಪ್ರವಚನೇನ ಲಭ್ಯ, ಇವ ಹೇಗೆ ಗೊತ್ತಾಗೋದಿಲ್ಲ, ಪ್ರವಚನದಿಂದ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ನೈಷಾದರ್ಕೇನ ಮತಿರಾಪನೀಯ, ತರ್ಕ ಮಾತು ಹೇಳಿ ಹೀಗೆ ಆಗಲ್ಲ, ಹೀಗೆ ಅಂತೇಳಿ ಇದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಉಪನಿಷತ್ತು ವಾಕ್ಯಗಳು. ಹಾಗಾದರೆ ಹೇಗಿರ್ಬೋದು ಕೃಷ್ಣ, ಹೇಗಿರ್ಬೋದು ರಾಮ, ಹೇಗಿರ್ಬೋದು ದೇವರು, ಹೀಗೆ ಊಹೆ. ಆ ಊಹೆಗಳನ್ನು ನಾವು ಮಾಡಿದ ಊಹೆ ಜನರಿಗೆ ಗೊತ್ತಾಗಬೇಕಲ್ಲ, ಹೀಗಾಗಿರ್ಬೋದು. ಆ ದೃಷ್ಟಿಯಿಂದಾಗಿ ಒಂದು ವೇಷ ಅಂತ ಬರುತ್ತೆ. ಜಗತ್ತಿನ ಎಲ್ಲ ಮಹಾಪುರುಷಗಳ ವಿದ್ಯಮಾನಗಳು ಹಾಗೆ. ಅವರ ಬಾಲ್ಯದಲ್ಲಿ ನಾವು ಯಾವುದೇ ಧರ್ಮದ ಪ್ರವಾದಿಗಳ ಬಾಲ್ಯಕಾಲವನ್ನು ನೀವು ಯೋಚನೆ ಮಾಡಿ. ಆದರೆ ಕೃಷ್ಣ ಆ ನಂತರ ಕಂದಕೃಷ್ಣ, ಮುದ್ದು ಕೃಷ್ಣ, ಬಾಲಕೃಷ್ಣ, ಶ್ರೀಕೃಷ್ಣ, ಯಶೋಧ ಕೃಷ್ಣ, ಗೀತಾಕೃಷ್ಣ, ರೋಮಾಂಚನವಾಗ್ತದೆ ಗೀತಾಕೃಷ್ಣ ಹೇಳುವಾಗ. ಇವತ್ತು ಏನೇನೋ ಜಿಜ್ಞಾಸೆಗಳ ನೆಲೆಯಲ್ಲಿ ನಾವು ಒಂದರ್ಥದ ಆ ಭ್ರಮಾಲೋಕದಲ್ಲಿಯೋ ಅಥವಾ ಭ್ರಮೆಗೆ ಒಳಗಾಗಿದ್ದೇವೆ. ನಮಗೆ ಅನಾದಿ ಸನಾತನ ಏನೇನೋ ತಲೆಯಲ್ಲಿ ವಿಕೃತ ಕಲ್ಪನೆಗಳು. ಈ ಜಗತ್ತೇ ಸನಾತನ, ಈ ಪ್ರಪಂಚವೇ ಸನಾತನ. ಭಾರತೀಯರು ಭೂಮಿ ಗುಂಡಾಗಿದೆ ಅಂತ ತಿಳ್ಕೊಂಡು ನಮ್ಮ ದಶಾವತಾರದಲ್ಲಿ ವರಾವತಾರದಲ್ಲಿರುವಂಥ ಆ ಕೃಷ್ಣನ ಮುಖದಲ್ಲೇ ಕಂಡಿದ್ದಾರೆ. ಅನಗತ್ಯ ವ್ಯರ್ಥ ಅಲ್ಲಪ್ಪ. ಅದರ ಬದಲು ನಮಗೆ ನಮ್ಮ ಹಿರಿಯರು ಒಳ್ಳೆಯ ಪ್ರದೇಶದಲ್ಲಿ ಒಳ್ಳೆಯ ಮಾತೃ ಸಂಸ್ಕೃತಿಯಲ್ಲಿ ಬದುಕನ್ನು ಕೊಟ್ಟಿದ್ದಾರೆ. ಅದು ಯಾವುದೇ ಇರಲಿ. ನಾನು ಸಾಹಿತ್ಯ ಪರಿಷತ್ತಲ್ಲಿ 20-25 ವರ್ಷ ನಾನು ಚಾಕರಿ ಮಾಡಿದವ. ಅಧ್ಯಕ್ಷ ಅಂತ ಯಾಕೆ ಹೇಳಬೇಕು, ಚಾಕರಿ. ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ, ಮಲಯಾಳ, ತಮಿಳು, ತೆಲುಗು, ಮರಾಠಿ, ಪಾಲಿ, ಹೀಗೆ ಅನೇಕ ಒಂದೊಂದು ಮನೆಯಲ್ಲಿ ಒಂದೊಂದು ಸಂಸ್ಕೃತಿ, ಮಾತೃ ಸಂಸ್ಕೃತಿ, ವಿವಿಧತೆ, ಈ ದೇಶದ ವೈವಿಧ್ಯತೆ, ಸಮಾನತೆ ಅಂತ ಹೇಳುವಂಥದ್ದು ಭ್ರಮೆ. ಮೇಲ್ಜಾತಿ ಕೀಳ್ಜಾತಿ ಅಂತ ಹೇಳುವಂಥದ್ದು ಅದು ಮಾನವ ಕಲ್ಪಿಸಿಕೊಂಡಂಥ ವ್ಯವಸ್ಥೆ ವಿನಃ ಸಮಾನತೆ ಅಲ್ಲ. ಕುಡ್ಲದ ಯುವವಾಹಿನಿ ಕೇಂದ್ರ ಸಮಿತಿ ಯುವವಾಹಿನಿ ಘಟಕಲಿಗೆ ನಡಪಾಯಿನ ಡೆನ್ನಾನ ಸಾಂಸ್ಕೃತಿಕ ಪಂತೋಡು ಬೆಳ್ತಂಗಟಿ ಘಟಕ ಬಂಗಾರದ ಪದಕ ತೊಟ್ಟುಗು 25,000 ರೂಪಾಯಿದ ಒಂಜನೆ ನಮನು ಗೆದ್ದದಂಡು. ಕುಡ್ಲದ ಯುವವಾಹಿನಿ ಕೇಂದ್ರ ಸಮಿತಿದ ನಿಲಿಟ್ ಯುವವಾಹಿನಿ ಸಂಸ್ಥೆದ ಬೇತೆ ಬೇತೆ ಘಟಕೊಲಿಗೆ ಕುಡ್ಲದ ಪುರಭವನೋಡು ನಡಪಾಯಿನ ಡೆನ್ನಾನ 2023 ಸಾಂಸ್ಕೃತಿಕ ಪಂಥದ ಮುಗಿತಲ ಇನಾಮ್ ಪಟುನಲ್ಲೀಸಿ ಅಟಣೆ ಮಲ್ತಿತ್ತೇರು. ಸಾಂಸ್ಕೃತಿಕ ಕಾರ್ಯಂತಿರು ಮಾತೆರನ್ನ ಇದ್ಕೊಂಡಿರು. ಕುಡ್ಲದ ನಾರಾಯಣ ಗುರು ಬರವ್ ಸಂಸ್ಥೆನ ಗುರ್ಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಗುರ್ಕಾರ್ಮೆಡ್ ಬಿನ್ನೇರು ಒಟ್ಟು ಸೇರಿದು SRS ಮಸಾಲ ಸಂಸ್ಥೆದ ಯಜಮಾನಿರು ಶೈಲೇಂದ್ರ S ಸುವರ್ಣರಿಗೆ ಸಮ್ಮಾನದ ಮರ್ಯಾದೆ ಮಲ್ತಿರು. ಶೈಲೇಂದ್ರ S ಸುವರ್ಣರು ಪಾತಿರ್ದು 35 ವರ್ಷದ ದುಂಬು ಹಿರಿಯರು ಜವನೇರು ಸೇರಿದು ಸಂಘ ಕಟ್ಟದ ಬುಲೆಪಾದಿರು ಅಕ್ಲಿ ನಮ್ಮ ನೆಂಪು ಮಲ್ತನೋಡು ಆನಿ ನಡತನ ದೈ ಮಲ್ಲ ಮರಾದ ಬುಲೆದಿಂಡು ವಾ ಸಮಾಜೋಡ್ಲ ಇಂಚಿನ ಸಂಘಟನೆ ಇಜ್ಜಿಂದು ಪಂಡಿರು. ಪಂಥದ ತೀರ್ಪುಗಾರರಿಗೆ ಮರ್ಯಾದೆ ಮಲ್ತೇರು. ಡೆನ್ನಾನ ಬಗಿಟ್ಟು ಶೀರ್ಷಿಕೆ ಪದ ಬರೈನಕ್ಲಿಗೆ ಮರ್ಯಾದೆ ಮಲ್ತೇರು. ಪಂತೋಡು ಬೇತೆ ಬೇತೆ ವಿಭಾಗದ ಇನಾಮುಲಿನ ಬಿನ್ನೀರು ಪಟ್ಟಿರು. ಯುವವಾಹಿನಿದ ಬೆಳ್ತಂಗಡಿ ಘಟಕ 25,000 ರೂಪಾಯಿ, ಬಂಗಾರದ ಪದಕದೊಟ್ಟಿಗೂ ಡೆನ್ನಾನ 2023 ಒಂಜನೆ ಇನಾಮು ಕೇಂದ್ರ. ಬೊಳ್ಳಿದ ಪಾವಲಿ ಬೊಕ್ಕ 20,000 ರೂಪಾಯಿದ ಒಟ್ಟಿಗೂ ರಡ್ಡನೆ ಇನಾಮು ಕೂಳೂರು ಘಟಕದ ಮಟ್ಟೆಲು ಸೇರ್ಲೆ. ಕಂಚಿದ ಪಾವಲಿ ಬೊಕ್ಕ 15,000 ರೂಪಾಯಿದ ಮೂಜನೆ ಇನಾಮನು ಬೆದ್ರ ಘಟಕ ಗೆಂದಳು. ಯುವವಾಹಿನಿ ಕೇಂದ್ರ ಸಮಿತಿದ ಈ ಪ್ರಯತ್ನಗೆ ಏನಕ್ಲಿಗೆ ಅಭಿನಂದನೆ ಕೊರೊಂದುಲ್ಲೆ, ಶುಭಾಶಯ ಕೊರೊಂದುಲ್ಲೆ. ಅಕಲ್ನ ವಿಶೇಷವಾದ ಪ್ರಯತ್ನ ಮಸ್ತ್ ಯುವ ಕಲಾವಿದರಿಗೆ ಈ ಒಂದು ವೇದಿಕೆ ಅವಕಾಶ ತಿಕ್ಕೊಂದುಂಡು. ಆ ಯುವ ಕಲಾವಿದರ ಯುವ ಶಕ್ತಿಗೆ ಆ ಒಂದು ಅವಕಾಶ ತಿಕ್ಕಂಡ ನನ್ನ ಬರ್ಪುನಂಚಿನ ಜೀವನಡು ಅಕ್ಲಿಗೆ ಭಾರಿ ಉನ್ನತ ಸ್ಥಾನಕ್ಕೆ ಪೋಯಾರೆ. ಬೇತೆ ಬೇತೆ ರೀತಿಯ ವ್ಯವಸ್ಥೆ ಅಕ್ಲಿಗೆ ಅವಕಾಶ ತಿಕ್ಕುನಂಚಿನ ಒಂಜಿ ಮಲ್ಲ ಒಂಜಿ ಕಾರ್ಯಕ್ರಮ ಒಂದು ಡೆನ್ನ ಮುಖಾಂತರ ಒಂದುಂಡು. ಇನಿ ಎಲ್ಲೆ ದೈಯಿತ್ತಿನ ಮರ ಅದು 34 ಘಟಕಲೇನು ಹೊಂದುದು ಭಾರಿ ಮಲ್ಲ ಒಂಜಿ ಬಿಲ್ಲವ ಸಮಾಜೊಡೆತ್ತು ಸಾಧಾರಣ ಒಂಜಿ ಬಹು ಸಮಾಜೊಡ್ಲ ಈತ ಮಲ್ಲ ಒಂಜಿ ಸಂಘಟನೆ ಇತ್ತಿನ ಎಂಕ್ ಗೊತ್ತುಜ್ಜಿ ದಯಪಂಡ ಆತ ಇನಿ ಬೆಳೆದನು ಆತ ಒಂಜಿ ಸಾಮಾಜಿಕ ಕಳಕಳಿಡು
ಬಡವೆರ್ನ ಕಣ್ಣೊರೆಸುನ ವಿದ್ಯೆಗೆ ಸಹಕಾರ ಕೊರ್ಪಿನ ಅಂಚನೆ ಪಾಪದಕ್ಲಿಗೆ ಇಲ್ಲು ಕಟ್ಟೋದು ಕೊರ್ಪಿನ ಅಂಚನೆ ಸುಮಾರು ಎಡ್ಡೆ ಕೆಲಸ ಹುಷಾರಿಜ್ಜಂದಿನಕ್ಲಿಗೆ ಸಹಾಯ ಮಲ್ಪನ ಅಂಚೆ ಬೇತೆ ಬೇತೆ ಘಟಕೊಡು ಸುಮಾರು ಎಡ್ಡೆಂತಿನ ಕೆಲಸ ಬಡವೆರ್ನ ಕಣ್ಣೊಚ್ಚಿನ ಕೆಲಸ ಪೂರ ಮಲ್ತಂದುಲ್ಲರು ಅವು ಐಕೆ ಆನು ನಿಕ್ಲಿಗೆ ಮನಸಾರೆ ವಂದಿಸುವೆ. ಈ ಸಂದರ್ಭ ಇಂಚಿನ ಕಾರ್ಯಕ್ರಮವನ್ನು ಮಂತೊಂದು ಈ ಯುವವಾಹಿನಿದ ಮೂಲಕ ಎಡ್ಡೆಡ್ಡೆ ಕೆಲಸ ಕಾರ್ಯಗಳನ್ನು ಮಂತೊಂದು ಉಪ್ಪಿನ ಈ ಯುವವಾಹಿನಿಯ ಕೇಂದ್ರ ಸಮಿತಿದ ಅಧ್ಯಕ್ಷರಾಯನ ರಾಜೇಶ್ ಬಿ ಬೊಕ್ಕ ತಂಡ ಅವೇ ರೀತಿ ಪೂರ ಘಟಕದ ಅಧ್ಯಕ್ಷರನಕ್ಲಿಗೆ ಪೂರ ಸದಸ್ಯರನಕ್ಲಿಗೆ ಎನ್ನ ವೈಯಕ್ತಿಕ ಪರವಾದ ಅಖಿಲ ಭಾರತ ವಿಲ್ಲವರಿನ ಪರವಾದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸರ ಇಚ್ಛೆ ಪಡೆ ಒಂದಲ್ಲೇ ಒಂಜೊಂಜಿ ಘಟಕ ಈ ಡೆನ್ನಣ್ಣ ಸ್ಪರ್ಧೆಯನ್ನು ಆಯೋಜನೆ ಮಂತುಪ್ಪು ದಯಪಂಡ ಈ ಡೆನ್ನಣ್ಣ ಸ್ಪರ್ಧೆ ಆಯೋಜನೆ ಮಾಡ್ಬಿಡಂಡ ಮಸ್ತ್ ಒಂಜಿ ಜನರ ಅವಶ್ಯಕತೆ ಉಂಡು ಎಂಗ್ಲ ಕೇಂದ್ರ ಸಮಿತಿ ಒಟ್ಟಾದ 37-38 ಜನ ಉಲ್ಲ ಎಂಗ್ಲ ಕೇಂದ್ರ ಸಮಿತಿ ಮಾತ ಘಟಕದ ಪ್ರತಿನಿಧಿ ಆದ ಆಂಡ ಒಂಜಿ ಘಟಕ ಮಸ್ತ್ ಜನ ಇತ್ತಿರೇಟ ಅಕ್ಲಿಗೆ ಮಸ್ತ್ ಸುಲಭ ಪೂರ್ಣ ಪನ್ಮ ದಿಷ್ಟಿಡ್ ವರ್ಷಂ ಪ್ರತಿ ಮಾತ ಘಟಕದ ಆಯೋಜನೆ ಮಂತಿತ್ತ ಆಂಡ ಎನ್ನ ಅಧ್ಯಕ್ಷತೆ ಅವಧಿ ಪ್ರಪ್ರಥಮವಾದ ಕೇಂದ್ರ ಸಮಿತಿ ಈ ಒಂಜಿ ಸ್ಪರ್ಧೆಯನ್ನು ಆಯೋಜನೆ ಮಾಡ್ಬಿಡು ಪನ್ಬಿಡು ಒಂಜಿ ಆಸೆಯನ್ನು ದೀನಾಗ ಎಂಗ್ಲ ಮಾತ ಕೇಂದ್ರ ಸಮಿತಿದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಲು ಮಾಜಿ ಅಧ್ಯಕ್ಷರು ಮಾತ ಎಂಗ್ಲಿಗೆ ಒಂಜಿ ಸಪೋರ್ಟ್ ಮಾಡ್ತಾ ಇರು ಮನ್ಪುಲೆ ಸಾರತ್ತ ಎನ್ಮನು ತೆಲ್ಪತ್ತಮು ಜೆಟ್ಟು ಪ್ರಾತ್ ಸ್ವಾಮಿ ತಾಪನೆ ಮಲ್ತಿನ ಕುಲಶೇಖರ ಕಾರ್ಡಿಲ್ ಹೋಲಿ ಕ್ರಾಸ್ ಇಂಗ್ರೇಜಿದ 150ನೇ ವರ್ಷಾಚರಣೆ ಸಂಭ್ರಮ ಸೆಪ್ಟೆಂಬರ್ 14-17 ನಡಪರೆಂಡೊಂದು ಧರ್ಮ ಕೇಂದ್ರದ ವಿಗಾರ್ ಧರ್ಮಗುರು ಕ್ಲಿಫರ್ಡ್ ಫೆರ್ನಾಂಡಿಸ್ ಸುದ್ದಿಕೊಟ್ಟೋಡು ತಿರುಪಾದೆರು. ಕುಲಶೇಖರದ ಕಾರ್ಡಿಲ್ ಧರ್ಮ ಕೇಂದ್ರದ 150ನೇ ವರ್ಷಾಚರಣೆ ಸೆಪ್ಟೆಂಬರ್ 17 ಐತಾರ ನಡಪರೆ ಅಟ್ಟಣೆ ನಡತದಂಡ ಆಲೆಕುಡ ಅಂಗಾರೆ ಕುಲಶೇಖರದ ಕಾರ್ಡಿಲ್ ಹೋಲಿ ಕ್ರಾಸ್ ಇಂಗ್ರೇಜಿದ ನಡಪಾಯಿನ ಸುದ್ದಿಕೊಟ್ಟೋಡು ಇಂಗ್ರೇಜಿದ ವಿಗಾರ್ ಧರ್ಮಗುರು ಕ್ಲಿಫರ್ಡ್ ಫೆರ್ನಾಂಡಿಸ್ ಮಾಹಿತಿ ಕೊರಿಯರ. ಧರ್ಮ ಕೇಂದ್ರದ ಯೇಸುಕ್ರಿಸ್ತರ್ನ ಪವಿತ್ರ ಶಿಲುಬೆದ ಆಶ್ರಯಡು ಸೆಪ್ಟೆಂಬರ್ 14-17 ಬಲಿ ಪೂಜೆದ ಒಟ್ಟುಗು ಸಂಭ್ರಮ ಆಚರಣೆ ಮಲ್ಪುಂಡು ಸಾರತ್ತ ಎನ್ಮನು ತೆಲ್ಪತ್ಮೂಜಿ ಸೆಪ್ಟೆಂಬರ್ 14 ಕುಲಶೇಖರದ ಕ್ರಿಶ್ಚಿಯನ್ ದಕ್ಲಿಗೆ ಬಾರಿ ನೆಂಪುದ ದಿನ ಅವು ಹೊಸ ಇಂಗ್ರೇಜಿಗೆ ಕಟ್ಟೆರೆ ಪಂಚಾಂಗ ಪಾಡ್ನ ದಿನ ಕುಲಶೇಖರ ಕುಡ್ಲದ ಮಿಲಾಗ್ರಿಸ್ ಇಂಗ್ರೇಜಿದ ಒಂಜಿ ಭಾಗ ಆದಿತ್ತಂಡು ಅಪಗದ ಮಿಲಾಗ್ರಿಸ್ ಪ್ರಧಾನ ಗುರು ಅಲೆಕ್ಸಾಂಡರ್ ದೂಬಾವ್ ಹೋಲಿ ಕ್ರಾಸ್ ಚರ್ಚ್ ಪುದರಡ್ ಇಂಗ್ರೇಜಿ ಕಟ್ಟ್ಯರ ಶಿಲಾನ್ಯಾಸ ಮಲ್ತೆರ ಆರು ಮುಲ್ತಕ್ಲಿಗೆ ಫ್ರಾಜ್ ಸ್ವಾಮಿಂದೆ ಪುದರ್ ಪೈರಂದ್ ಆರು ಪಂಡ್ಯರ. ಕುಲಶೇಖರ ಧರ್ಮ ಕೇಂದ್ರದ ತಾಪಕರು ಫ್ರಾಜ್ ಸ್ವಾಮಿ ಇಂಗ್ರೇಜಿಗೆ ಶಿಲಾನ್ಯಾಸ ಮಲ್ತಿನ ಬೊಕ್ಕ ಧರ್ಮ ಕೇಂದ್ರದ ಶಿಲುಬೆದ ವಿಜಯ ದಿನಲ ಸೆಪ್ಟೆಂಬರ್ 14 ಆದಿತ್ತದ ಸಾರತ್ತನ್ಮನು ತೆಲ್ಪತ್ಮೂಜಿ ಸೆಪ್ಟೆಂಬರ್ 14 ತಾಪನ ದಿನ ಆದ ಆಚರಣೆ ಮಲ್ತೊಂದುಂಡು. 1973 ಶತಮಾನೋತ್ಸವ 1998 ಶತಮಾನೋತ್ತರ ಬೊಳ್ಳಿ ಪರ್ಬಾದಿತ್ತೆ 150ನೇ ವರ್ಷಾಚರಣೆ ನಡ್ತೊಂದುಂಡು. 17 ಕೈತರ ಬಯ್ಯ ಇನರೇಕ ನಡಪನ ಪ್ರಧಾನ ಲೀಸಡ್ ಕುಡ್ಲ ಕ್ರೈಸ್ತ ಧರ್ಮ ಪ್ರಾಂತ್ಯದ ಗುರುಕಾರ್ಯರು ಬಿಷಪ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ದಾನ ಪಾಲ್ದೆತುನರಂದ ಕ್ಲಿಫರ್ಡ್ ಫೆರ್ನಾಂಡಿಸ್ ಪಂಡ್ಯರ. ಸಾಯಕ ವಿಗಾರ್ ಧರ್ಮಗುರು ಐವನ್ ಪೀಟರ್ ಕೊರ್ಡರ್ ಒಬ್ಬಕ ಫಾವಲ್ ಸೆಬಾಸ್ಟಿಯನ್ ಡಿಸೋಜಾ ಒತ್ತು ಗುರುಕಾರ್ದಿ ರೂತ್ ಕ್ಯಾಸ್ಟೆಲಿನೋ ಕಾರ್ಯಂತಿರ ಅನಿಲ್ ಡೇಸಾ ಲವೀನಾ ಡಿಮೆಲ್ಲೋ ಬೊಕ ಎಲಿಯಸ್ ಫೆರ್ನಾಂಡಿಸ್ ಸುದ್ದಿ ಕೊಟ್ಟುಡಿತ್ತರ. 873 ಕುಲಶೇಖರದ ಕ್ರೈಸ್ತ ಬಾಂಧವರಿಗೆ ಅತ್ಯಂತ ಸ್ಮರಣೀಯ ದಿನ. ಇದೀಗ 150ರ ಸಂಭ್ರಮ. ಧರ್ಮ ಕೇಂದ್ರದ ಪಾಲಕ ಯೇಸು ಕ್ರಿಸ್ತರ ಪವಿತ್ರ ಶಿಲುಬೆಯ ಆಶ್ರಯದಲ್ಲಿ ಕಳೆದ 150 ವರ್ಷಗಳಲ್ಲಿ ಇಲ್ಲಿನ ಜನತೆ ಪಡೆದ ವರಗಳು ಅಪಾರ. ಆ ಪ್ರಯುಕ್ತ ಸೆಪ್ಟೆಂಬರ್ 14 ಹಾಗೂ ಸೆಪ್ಟೆಂಬರ್ 17ರಂದು ಈ ಸಂಭ್ರಮಾಚರಣೆಯನ್ನು ಕೃತಜ್ಞತಾ ಬಲಿ ಪೂಜೆಯೊಂದಿಗೆ ನೆರವೇರಿಸಲು ಹೋಲಿ ಕ್ರಾಸ್ ಧರ್ಮ ಕೇಂದ್ರವು ನಿರ್ಧರಿಸಿದೆ. ಇನ್ನು ಮುಂದಕ್ಕೆ ವಿಶೇಷವಾಗಿ ಸೇವೆಯನ್ನು ನೀಡಿದವರಿಗೆ 14ನೇ ತಾರೀಕಿನಂದು ವಿಶೇಷವಾಗಿ ಗೌರವಿಸ್ತಾ ಇದ್ದೇವೆ. ಆ ನಂತರ 17ನೇ ತಾರೀಕಿನಂದು ಸಕಲ ಇಲ್ಲಿಗೆ ಸೇವೆ ನೀಡಿದ ಧಾರ್ಮಿಕರ ಎಲ್ಲರೂ ಹಲವಾರು ಜನರು ಸೇವೆಯನ್ನು ನೀಡಿದ್ದಾರೆ. ಅವರ ದಿನವನ್ನು ಆಚರಿಸ್ತಾ ಇರುವಾಗ ಮುಂದಕ್ಕೆ ಹಿರಿಯ ನಾಗರಿಕರ ದಿನ, ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳ ಮತ್ತು ಅವರ ಹೆತ್ತವರ ದಿನ, ಸ್ಪೋರ್ಟ್ಸ್ ಡೇ ಮಾಡ್ತಾ ಇದ್ದೇವೆ, ಕಲ್ಚರಲ್ ಅಥವಾ ಸಾಂಸ್ಕೃತಿಕ ದಿನ, ಮತ್ತೆ ಕಡೆಗೆ ನಾವು ಅಂತರ್ಧರ್ಮೀಯ ಒಂದು ಕಾರ್ಯಕ್ರಮ ನಡೆಸಲು ಇಚ್ಛಿಸುತ್ತೇವೆ. ಓವಿಯ ಸಂಘ ಒಪ್ಪಡು ವಾ ಸಮಸ್ಯೆ ಬತ್ತಂಡಲ ಒಗ್ಗಟ್ಟಿತ್ತಂಡ ಒಯಿಲ್ಲ ಎದುರು ಸಾವುಲಿಂದ ಡಾಕ್ಟರ್ ಎಸ್ ಸದಾನಂದ ಶೆಟ್ಟಿ ಪಂತೆರ. ಡಾಕ್ಟರೇಟ್ ಪದವಿ ಪಡೆಯ ಲೆಕ್ಕಡು ಕುಡ್ಲಡ್ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ದ ಸಮ್ಮನ ಮರ್ಯಾದೆ ತೊಂದಾರು ಪಾತಿರಿಯರು. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ ಮರ್ಯಾದಿ ಡಾಕ್ಟರೇಟ್ ಪದವಿ ತಿಕ್ಕನ ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ದ ಮರ್ಯಾದಿ ಗುರುಕಾರ್ಯರಿ ಎ ಸದಾನಂದ ಶೆಟ್ಟಿಯರಿಗೆ ಜಿಲ್ಲಾ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ದ ನಿಲೆಟ್
ಕುಡ್ಲದ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ದ ಹೋಟೆಲ್ ಕುಡ್ಲ ರೆಸ್ಟೋರೆಂಟ್ದ ಸಭಾಂಗಣೋಡು ಸಮ್ಮಾನದ ಮರ್ಯಾದೆ ಸಂದಾಯರು. ಸಮ್ಮಾನದ ಮರ್ಯಾದೆಗೆ ಮೆಚ್ಚುಗೆ ತಿರುಪಾಯಿನ ಸದಾನಂದ ಶೆಟ್ಟಿ ಓವೇ ಸಂಘ ಉಪ್ಪಡುವ ಸಮಸ್ಯೆ ಇತ್ತಂಡಲ ಒಗ್ಗಟ್ಟು ಇತ್ತಂಡ ಒಯ್ನ ಎದುರ್ಸಾವಲಿಂದ ಪಂಡಿರು. ಅಸೋಸಿಯೇಷನ್ ಗುರ್ಕಾರ್ಯರು ಎಂ ಗಣೇಶ್ ಶೆಟ್ಟಿ ಪಾತಿರ್ದು ಸಂಘದ ಎಂಕ್ಲಿನ ಸಂಘದ ಕಷ್ಟ ಕಾಲೋಡು ಸದಾನಂದ ಶೆಟ್ಟಿ ದುಂಬು ಉಂತುದು ಸಮಸ್ಯೆ ಪರಿಹಾರ ಮಲ್ತನಾರು. ಸದಾನಂದ ಶೆಟ್ಟಿ ಪಕ್ಷ ಭೇದದಂತೆ ಸಮಾಜ ಸೇವೆ ಬರವು ಕ್ಷೇತ್ರ ಉದ್ಯಮ ಬೊಕ ಗೊಬ್ಬುದ ಕ್ಷೇತ್ರೋಡು ಕೊಡುಗೆ ಕೊರ್ನಾರನ್ನು ಪಂಡೇರು. ಬೇತೆ ಬೇತೆ ತಾಲೂಕು ಬೊಕ ವಲಯದ ಪದಾಧಿಕಾರಿಗಳಿಗೆ ಮರ್ಯಾದೆ ಮಲ್ತೇರು. ಸವಣೂರು ವಿದ್ಯಾರಶ್ಮಿ ಬರವು ಸಂಸದ ಸೀತಾರಾಮ ರೈ, ಸಂಘದ ಒತ್ತು ಗುರ್ಕಾರ್ಯರು ಜೆಎಲ್ ಪಿಂಟೋ, ನಾರಾಯಣ ಪಿಎಂ, ಸಂಘದ ಕುಡ್ಲ ತಾಲೂಕು ಗುರ್ಕಾರ್ಯರು ಕೆಟಿ ಸುವರ್ಣ, ಜಿಲ್ಲಾ ಕಾರ್ಯಾಂತರು ಓಂ ಪ್ರಸಾದ್ ಬಾರ್ದಿಲ, ಪಣವ್ ಅಧಿಕಾರಿ ಚಂದ್ರನಾಥ ಅತ್ತಾವರ, ದಿನೇಶ್ ಅಂಚನ್ ಪಾಲ್ಗೊಂಡೇರು. ಭಾಗ್ಯರಾಜ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಅಂಚನೆ ಏರೆಲ್ಲ ಮರಪೆರಜ್ಜಿ ಮಸ್ತ್ ಜನ ನಮ್ಮೊಟ್ಟಿಗೆ ಇತ್ತಿನ ಏರಿನ ಮರಪು ಪಂಡ ಯಾನ ವೈಮರ್ತನ ಅಸೋಸಿಯೇಷನ್ ಭಾರಿ ವರ್ಷ ಇತ್ತು. ಆಂಡ ಆನಿದ ವೈಮರ್ತನ ಅಸೋಸಿಯೇಷನ್ ಬೆತ್ತ ಹಿಂದ ಅಸೋಸಿಯೇಷನ್ ಬೆತ್ತ ಆನಿದ ಜನಕಲೇ ಬೆತ್ತ ಇತ್ತದ ಜನಕಲೇ ಬೆತ್ತ ಆನಿದ ಬಂಡ ಅನಿಗೆ ಅಂಗಸರ್ ಮಾನಕಲಕ ನಿಂತಿರ್ಕೆ ಬೇರೆ ಇನ್ನು ಅಂಚೆ ಈಗ ಗಜೆಟೆಡ್ ಆಫೀಸರ್ ತಗೊಂಡೆ ಪೂರ ದಾರ ಸ್ಟೈಲ್ ಉಳ್ಳೇರು ಆಂಡ ಇತ್ತೆ ಕೆಲವರು ಹೋಲ್ಸೇಲ್ ಬೇರೆ ಮಾಡ್ತಿದ್ದಾಗ ಮಂತೊಂದುಳ್ಳೇರು ಹಾಕೊಳ್ಳುವಂತೆ ಪಾತ್ರಕ್ಕೆ ಮುಂಜಿ ವೈನ್ ಶಾಪ್ದಾಗಲಿ ಬದುಕೇರ ಬಿಟ್ಟಿನಿ ಕೆಲವರು ಹಾಕೊಂಡು ಮಲ್ಪಲೆ ಮಾತೆಲ್ಲ ಒಂಜಿ ಬದುಕೇರ ಬಿಡಲಿ ಒಂಜಿ ವೈನ್ ಶಾಪ್ನಲ್ಲಿ ಪರ್ಚೇಸ್ ಮಾಡ್ತದೆ ಹೋಲ್ಸೇಲ್ ಆಟ ಮತ್ತೊಂದು ಆಂಡ ಮಾತೆಲ್ಲ ಒಂಜಿ ನಮ್ಮ ಬೈದಿನ ರೀತಿನ ಆಲೋಚನೆ ಮಾಡ್ಬೇಕು ಒಂದು ಭತ್ತನ ಮಾಡಿದೆ ಆಲೋಚನೆ ಮಾಡ್ಬಿಡ್ಲೆ ಎಂಗೆ ಗೌರವ ಡಾಕ್ಟರೇಟ್ ಕುವೆಂಪು ಯೂನಿವರ್ಸಿಟಿ ದಿಕ್ಕಿನೆಟ್ಟೆ ಎಂಗೆ ಈ ಥರ ರೆಸ್ಪೆಕ್ಟ್ ದಿಕ್ಕಂಡೆ ಅವ್ರು ಇಂಚೆ ಒದಗದ ಭತ್ತನಂದೇ ಗೊತ್ತಿದ್ವಿ ಆ ನಮ್ಮ ನಡೆ ಒದಗದ ಬೈದಿನಿ ಎಂಗೆ ಕುವೆಂಪು ಯೂನಿವರ್ಸಿಟಿದ ಆಯ್ತಾ ಪ್ರೋಟೋಕಾಲ್ ತೊಗೊಂಡಲ್ಲ ಕುಡ್ಲಾಡೆ ಮಸ್ತ್ ಜನ ಹೋಗ್ತಾ ಎಂಗಳು ಕುವೆಂಪು ಯೂನಿವರ್ಸಿಟಿಗೆ ಒಂದು ವ್ಯವಹಾರತೆ ತೊಗೊಂಡ ಕೆಲವು ಪುಂಜುಳ್ಳ ಕಾರ್ ಮತ್ತೊಂದು ಬೈದೇರು ಆಂಡ ಭಾರಿ ಬೋರ್ಪದ ಕಾರ್ಯಕ್ರಮ ಎಂಕೆ ಭಾರಿ ಖುಷಿ ಅಂಡೆ ಆಂಡ ಒಂಜಿ ನಾನು ಡಾಕ್ಟರ್ ಮಂಜಿ ಮಾಡೋಡ್ಚಿ ಯಾನು ಸದಾನಂದೇನೆ ಡಾಕ್ಟರ್ ನಂಜಿ ಲೆಪ್ಪುನ ಬಟ್ಟಿ ಡಾಕ್ಟರ್ ನಂಜಿ ಪಾಡಲ ಬಡ್ಚಿ ಹೆಂಗಿತ್ತೆ ಮಧ್ಯೆ ಆತೆ ಆ ಡಾಕ್ಟರ್ನ ತಮಾಷೆ ಮಾತಿಲ್ಲ ಕಾಪಣೆ ಏನಾದರೂ ಒಂದು ತೊಂದರೆ ಆಗ್ತದೆ ಒಂದು 40 ವರ್ಷದ ಮೊದಲು ಏನಾದರೂ ತೊಂದರೆ ಆದರೆ ಯಾರಿಗೆ ತೊಂದರೆ ಆಗ್ತದೆ ಅವರ ವೈನ್ ಶಾಪ್ನ ಹತ್ತಿರ ಅಥವಾ ಬಾರ್ನ ಹತ್ತಿರ ಸೇರಿ ಏನಾದರೂ ಒಂದು ಮಾಡುವುದು. ಅದರ ನಂತರ ಈ ಹೋಲ್ಸೇಲ್ಗೆ ನಾವು ನಮ್ಮ ಅಸೋಸಿಯೇಷನ್ ಪಾದಾರ್ಪಣೆ ಆಯಿತು. ಅಸೋಸಿಯೇಷನ್ ಅಂದರೆ ಯಾವ ಅಗತ್ಯವಿದ್ದರೆ ಬಂದು ಸೇರುವುದು. ವಿಶ್ವಕಿರಣ ಆಗಲಿ, ಸುವರ್ಣ ಆಗಲಿ, ಅಥವಾ ಸನ್ರೈಸ್ ಆಗಲಿ, ಅಥವಾ ನಮ್ಮದೊಂದು PLS ಅಸೋಸಿಯೇಷನ್ ಇತ್ತು. ಯಾವ ಸಿಗುತ್ತದೆ ನಾವು ಅಲ್ಲಿ ಸೇರ್ತಿದ್ದೆವು. ಒಂದು ಅಸೋಸಿಯೇಷನ್ ಒಂದು ಗಟ್ಟಿತನದಲ್ಲಿ ಒಂದು ಸೇರಿ ಒಂದು ಅಸೋಸಿಯೇಷನ್ ಆಗಬೇಕು, ಒಂದು ಆಫೀಸ್ ಆಗಬೇಕು ಮತ್ತು ಅದರ ಸುಪದಿಯಲ್ಲಿ ದೊಡ್ಡ ಕೆಲಸ ಆಗಬೇಕು ಎಂಬ ಯೋಚನೆಯನ್ನು ನಮ್ಮ ಮುಂದಿಟ್ಟು ಅದನ್ನು ನಮ್ಮ ಸನ್ಮಾನ್ಯ ಸದ್ದಣ್ಣನವರ ಕಾಲದಲ್ಲಿ ತುಂಬ ಕೆಲಸಗಳಾಗಿದೆ. ಈಗ ತಾನೇ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಅದರ ಬಗ್ಗೆ ವಿವರವನ್ನು ಕೊಟ್ಟರು. ನಮಗೆ ಸದ್ದಣ್ಣ ಅಂದರೆ ಮೊದಲು ಈಗ ಸೂಪರ್ಡೆಂಟ್ ಇಲ್ಲಿ ದೊಡ್ಡ ಪೋಸ್ಟು ಮತ್ತು ನಮ್ಮ ರೆಗ್ಯುಲರ್ DC ನಮ್ಮ ಲೈಸೆನ್ಸ್ಗಳು ಆಗಬೇಕಾದ್ರೆ ನಮ್ಮ DC ಹತ್ರ ಹೋಗಬೇಕಾಗ್ತಿತ್ತು. ಸದ್ದಣ್ಣರವರು ಖುದ್ದಾಗಿ DC ಅವರ ಹತ್ರ ಬಂದು ಎಂತೆಂಥ ದೊಡ್ಡ ಪ್ರಾಬ್ಲಮ್ಗಳನ್ನು ಸಹ ಸಾಲ್ವ್ ಮಾಡಿ ಕೊಡ್ತಾ ಇದ್ರು. ಬಹುಶಃ ಇತ್ತೆಂಗ್ಲ ಜೆ ಪಿಂಟೋ ಬೊಕ್ಕ ಪಂಡೇರೆ ಸದ್ದನ್ನೇ ಪಂಡ ಅವು ನಂಗೆ ಕೊಂಚ ಶಕ್ತಿ ದಯ ಬಂಡ ನಮ್ಮ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಉಂಡು ಅತ್ತಂದೆ ಆರು ಮೊರಣಿ ಉದಾಹರಣೆಗೆ ಟೌನ್ ಹಾಲ್ ಆಯ್ನ ಒಂಜಿ ಕಾರ್ಯಕ್ರಮ ಪ್ರತಿ ವರೆಗಳ ಬಾರಿ ಒಂಜಿ ಸಂತೋಷ ಬಾರಿ ಒಂಜಿ ಅಭೂತಪೂರ್ವದ ಒಂಜಿ ಕಾರ್ಯಕ್ರಮ ಆತನು ದಯ ಬಂಡ ಆರು ಮಲ್ತನ ಆ ದುಂಬುದ ಸೇವೆ ಇನಿ ಸ್ಪೋರ್ಟ್ಸ್ಗೆ ಬೇತೆ ಬೇತೆ ಇನ್ನು ಕಬಡ್ಡಿ ಇಪ್ಪು, ಬಾಸ್ಕೆಟ್ಬಾಲ್ ಇಪ್ಪು, ಲಿಫ್ಟಿಂಗ್ ಇಪ್ಪು, ಬೇತೆ ಬೇತೆ ಕಾರ್ಯಕ್ರಮಗೂ ಆರು ಮಲ್ತನ ಸೇವೆ ಐಟ್ ಆರು ರಾಜ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ಬೇತೆ ಬೇತೆ ಜವಾಬ್ದಾರಿ ತಂದು ಮಸ್ತ್ ಸೇವೆ ಮಲ್ತೊಂದಿರಿ. ಅಂಚನೆ ಎಜುಕೇಷನ್ ಕಾಲೇಜ್ ಮಲ್ತೊಂದು ಇನಿ ಕ್ವಾಲಿಟಿ ಉದ್ಯಮ ಆ ಹೋಟೆಲ್ದ ಉದ್ಯಮ ಮಲ್ತೊಂದು ಇನಿ ಹಂತವಾದ ಆರು ನಮರಣಿ ಬತ್ತನಗಳ ಪೂರ ಆ ನಿನ್ನೆ ಹಿಸ್ಟ್ರಿ ತುಂಡ ಮಾತೆಗಳ ಆಶ್ಚರ್ಯ ಐಟ್ ಮುಖ್ಯವಾದ ಇನಿ ಎಂಗ್ಲ ಈ ಮಧ್ಯಮ ನೆಕ್ ಲಿಕ್ಕರ್ ಅಸೋಸಿಯೇಷನ್ಗೆ ಆರು ಮಲ್ತನ ಸೇವೆ ಭಾರಿ ಇಂದುಂಡು. ಉದಾಹರಣೆಗೆ ದುಂಬುದ ಕಾಲುಡು ಅವಾಗ ಹೋಲ್ಸೇಲ್ ಪೋಪಿನ ಟೈಮಡು ಎಂಗ್ಲ
ಭಾರಿ ಹೋರಾಟ ಮಲ್ತಿನ ದಿವಂಗತ ಸಂಕಪ್ಪ ಸೇಟ್ರಿನ ಇನಿ ನೆನಪು ಕೊಡು ಆರ್ನೊಟ್ಟಿಗೆ ಪ್ರತಿ ಸಲ ಆರ್ನ ಚೇಂಬರ್ ಬದುಕೊಳ್ಳುದು ಸಾಧಾರಣ ಇನಿ ಅಂಚಾಂಡ್ ಐತೋಟಿಗೆ ಪಿಂಟು ಅಲ್ಲ ಸೇರೊಂದು ಇನಿ ಆಗ್ಲ ಆರ್ ಪಂಡೇರು ಮೊಯ್ಲಿರ್ ಅಡಾದೀಪು ಆಸ್ಕರ್ ನಡಾದೀಪು ಓಡೆ ಸದನ್ ಗೌಡ್ರು ಮಿಸಿಎಂ ಪ್ರತಿ ಒಲ್ಲ ಸದನ್ ನೀರು ಬರೋಡು ದಯಪಂಡ ಸದನ್ನೇ ಓವೇ ರಾಜಕೀಯಕ್ಕೆ ಸೀಮಿತವಾದ ಆದಿದ್ದೇವೆ ದಯಪಂಡ ಇನಿ ಬಿಜೆಪಿ ಕಾಂಗ್ರೆಸ್ ಪಂಡದ ಆರಡಿಜಿ ದಯಪಂಡ ಸದನ್ನೇ ಪೋಂಡ ಓಲು ಪಿತೆ ಉಂಟು ಅವ ಸದನ್ನೇ ಬತ್ತಿದ್ರಲ್ಲಿ ಪ್ಲೇವನ್ ಪೇರು ದಯಪಂಡ ಆರನ ಒಂಜಿ ಶಕ್ತಿ ಪಂಪುಣ ಆರಡ ಪಂಡ ಆತೊಂಜಿ ಕೆಪಾಸಿಟಿ ಆತೊಂಜಿ ಆರ ಪ್ರಿಯೋಡು ಫಾಲೋವರ್ಸ್ ಆತುಳ್ಳಿ ಸಂಘಟನೆ ಇಜ್ಜಂಡ ನಮಕ್ ಸ್ವರ ಉಪ್ಪುಜಿ ಸ್ವರ ಉಪ್ಪನಗ ಮಾತೆಲ್ನ ಗಟ್ಟಿಡ್ಕೊನೆರೆ ಸಾಧ್ಯ ಅಂದ್ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಪಂತೆರ ಕುಡ್ಲಡ್ ಸೋಮವಾರ ಕರ್ನಾಟಕ ರಾಜ್ಯ ಹಿಂದೂ ಬೇರದಕಲ ಸಂಘ ಉದೀಪನ ಮಲ್ತದ ಆಶೀರ್ವಚನ ಕೊರಿಯರು. ಕರ್ನಾಟಕ ರಾಜ್ಯ ಹಿಂದೂ ಜಾತ್ರೆ ಬೇರದಕ್ಲ ಸಂಘ ಕಟದಿದ್ದದ ಐತ ಉದಿಪನಲ್ಲಿ ಸೋಮವಾರ ಕುಡ್ಲದ ಡಾನ್ ಬಾಸ್ಕೋ ಹಾಲ್ಡ್ ನಡತಂಡ ಸಂಘದ ಪ್ರಧಾನ ಕಾರ್ಯಂತರ ಹಿರಣ್ಮಯಿ ಎತ್ಕೊಂಡ್ಯರ ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಸಂಘನು ಉದಿಪನ ಮಲ್ತೆರ ಸ್ವಾಮೀಜಿ ಆಶೀರ್ವಚನ ಕುಡ್ದು ಹಿಂದೂ ಜಾತ್ರೆಲೆಡ್ ಬೇರ ಮಲ್ಪಡೊಂದು ಪನ್ಪನ ಉದ್ದೇಶಡು ಸಂಘಟನೆ ಶುರುವಾತಂಡ ಇಂದೇಕ ಪರ್ಯಾಯವಾದ ಮುಸ್ಲಿಂ ಬೇರದಕ್ಲ ಸಂಘಟನೆ ಪುಟ್ಟುದೊಂಡು ನಮ್ಮ ಪೋಟಿಯನ ಅಗತ್ಯ ಇಜ್ಜಿ ಸಂಘಟನೆ ಇಜ್ಜಿನ ನಂಕ ಸ್ವರ ಉಪ್ಪುಜಿ ಸ್ವರ ಉಪ್ಪನಗ ಮಾತೆಲ್ಲ ಗಟ್ಟಿಡ್ಕೊನೇರೆ ಸಾಧ್ಯ ಅಂದು ಪಂಡ್ಯರ ವಿಶ್ವ ಹಿಂದೂ ಪರಿಷತ್ ರಾಜ್ಯ ಸಂಚಾಲಕರು ಶರಣ್ ಪಂಪೇಲ್ ಪಾತಿರ್ದ 2-3 ವರ್ಷ ದುಂಬು ಹಿಂದೂ ಕ್ರೈಸ್ತ ಮುಸ್ಲಿಂ ಭೇದ ಭಾವ ಇಜ್ಜಂದೆ ಬೇರ ನಡತೊಂದಿತ್ತಂಡ ಹಿಜಾಬ್ ಸಮಸ್ಯೆ ಪುಟ್ಟು ನೀಡಿದ ಬೊಕ್ಕ ಸಂಘರ್ಷಗೂ ಸಾಧಿ ಮಲ್ತು ಕೊರೊಂದು ಪಂಡ್ಯರ ಕದ್ರಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಕುಸುಮ ದೇವಾಡಿಗ ಸಂಘದ ಮರ್ಯಾದೆ ಗುರುಕಾರ್ಯರು ಮಹೇಶ್ ಪಾಲ್ಪಡೆದಿದ್ದರ ಸಂಘದ ಪಣ ಒತ್ತು ಅಧಿಕಾರಿ ಪ್ರಮೀಳಾ ಕಾರ್ಯಕ್ರಮ ಸುಧಾರ್ತೆರ. ಜಾತ್ರೆ ಅಂತಂದ ತಕ್ಷಣ ದೇವಸ್ಥಾನ ಬೇರೆ ಬೇರೆ ರೀತಿಯ ಜಾತ್ರೆಗಳು ನಡೆಯುತ್ತದೆ. ಒಂದು ಕಡೆ ಕೃಷಿ ಜಾತ್ರೆ ಅಂತ ನಡೆಯುತ್ತದೆ, ಇನ್ನೊಂದು ಕಡೆ ಯುವಜನ ಮೇಳ ಅನ್ನುವಂಥ ರೀತಿಯಲ್ಲಿ ಜಾತ್ರೆಗಳು ನಡೆಯುತ್ತದೆ. ಈ ಎಲ್ಲ ಜಾತ್ರೆಗಳು ಇನ್ನೂ ತುಂಬ ವೈವಿಧ್ಯಮಯವಾಗಿ ನಡೀಬೇಕು ಅಂತಲಾದರೆ ನೀವು ಬೇಕೇ ಬೇಕು. ನೀವಿಲ್ಲ ಅಂದರೆ ಆ ಜಾತ್ರೆಗೆ ಕಳೆ ಬರಲ್ಲ. ಹಾಗೆ ಅಂತ ಹೇಳಿ ನಿಮ್ಮ ಬದುಕು ಕಳೆಗಟ್ಟಬಾರ್ದು, ಅಂದರೆ ಕಳೆಗುಂದಬಾರ್ದು. ನಿಮ್ಮ ಬದುಕು ಕಳೆಗುಂದಬಾರ್ದು ಅಂತಲಾದರೆ, ನಿಮ್ಮ ಬದುಕನ್ನು ಕಳೆಗಟ್ಟಿಸಬೇಕು ಅಂತಲಾದರೆ ಏನು ಮಾಡಬೇಕು ಅಂತ ಕೇಳಿದರೆ, ನಾವೊಂದು ಸಂಘಟನೆಯನ್ನು ಮಾಡಬೇಕು. ಆ ಸಂಘಟನೆ ನಮ್ಮೊಟ್ಟಿಗೆ ಇರಬೇಕು. ನಮ್ಮ ಕಷ್ಟ ಮತ್ತು ನಮ್ಮ ಸುಖದಲ್ಲಿ ಆ ಸಂಘಟನೆ ನಮ್ಮನ್ನು ನೋಡ್ತಾ ಇರಬೇಕು. ಜಾತ್ರೆಯಲ್ಲಿ ನಾವು ವ್ಯಾಪಾರ ಮಾಡ್ತೇವೆ ಅಂತಂದ ತಕ್ಷಣ ಎಲ್ಲದರಲ್ಲಿ ನಾವು ಗೆಲ್ತೇವೆ, ಬೇಕಾದಷ್ಟು ವ್ಯಾಪಾರ ಬರ್ತದೆ ಅನ್ನುವಂಥ ಪ್ರಶ್ನೆ ಏನೂ ಇಲ್ಲ. ವ್ಯಾಪಾರದಲ್ಲಿ ಸೋಲಬಹುದು. ನಾವೊಂದು ಕಡೆ ಬಂಡವಾಳವನ್ನು ಹಾಕ್ತೇವೆ, ಸಾಮಾನು ಸರಂಜಾಮು ಆಟಿಕೆಗಳನ್ನು ಖರೀದಿ ಮಾಡ್ತೇವೆ, ಅದೆಲ್ಲವೂ ಜಾತ್ರೆಯಲ್ಲಿ ಹೋಗ್ತದೆ ಅನ್ನುವಂಥ ಖಾತರಿ ಏನೂ ಇಲ್ಲ. ಆದರೆ ನಮಗೊಂದು ವಿಶ್ವಾಸ ಇದೆಯಲ್ಲ, ನಾವದನ್ನು ಮಾಡ್ತೇವೆ, ನಾವದನ್ನು ನಡೆಸ್ತೇವೆ. ಒಂದು ವೇಳೆ ನಮಗೆ ಲಾಸ್ ಆಯಿತು, ಅರ್ಥಾತ್ ನಷ್ಟ ಆಯಿತು, ಇನ್ನೊಂದು ಕಡೆ ನಮಗೆ ದೇವರು ಕೊಡ್ತಾನೆ ಅನ್ನುವಂಥ ವಿಶ್ವಾಸ ಇದೆ ನೋಡಿ. ಈ ವಿಶ್ವಾಸ ನಿಮ್ಮನ್ನು ಹೆಜ್ಜೆ ಹೆಜ್ಜೆ ಹೆಜ್ಜೆಯ ಮೇಲೆ ಮುಂದೆ ತಗೊಂಡು ಹೋಗ್ತದೆ. ನಾವೆಲ್ಲ ಯೋಚನೆ ಮಾಡಿದ್ವಿ, ಈ ಮಲ್ಲಿಗೆ ವ್ಯಾಪಾರ ಅನ್ಯಮತಿಯರ ಕೈಯಲ್ಲಿತ್ತು, ಅದನ್ನು ತೆಗೆದು ನಾವು ಮಾಡಬೇಕು ಅಂತ ಮೊದಲಿಗೆ ಅಲ್ಲಿ ವ್ಯಾಪಾರ ನಾನು ಪ್ರಾರಂಭ ಮಾಡಿದ್ದೆ ದೇವಸ್ಥಾನದಲ್ಲಿ. ಸಹಜ, ಯಾಕೆ ಹೇಳಿದ್ರೆ ನಮ್ಮ ನಂಬಿಕೆಗಳು, ನಮ್ಮ ಶ್ರದ್ಧೆಗಳು, ನಮ್ಮ ಭಾವನೆಗಳು ನಮ್ಮಲ್ಲಿರ್ತಕ್ಕಂಥದ್ದು ಬೇರೆಯವರ ಹತ್ರ ಇರೋದಕ್ಕೆ ಅಸಾಧ್ಯ. ಹಾಗಾಗಿ ಒಬ್ಬ ಹಿಂದೂ ಮಲ್ಲಿಗೆ ವ್ಯಾಪಾರ ಮಾಡಿದಾಗ ಬಹಳ ಗೌರವದಿಂದ ಆ ವ್ಯಾಪಾರವನ್ನು ಮಾಡ್ತಾನೆ. ಲಾಭ ನಷ್ಟಕ್ಕಿಂತ ಭಗವಂತನ ಭಕ್ತಿಯ ಜೊತೆ ಮಾರಾಟ ಮಾಡ್ತಾನೆ. ಅಲ್ಲಿ ಅಂಗಡಿ ಇಟ್ಟವ 10 ರೂಪಾಯಿ ಕಾಣಿಕೆಯನ್ನು ದೇವರಿಗೆ ಹಾಕಿ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾನೆ ಒಬ್ಬ ಹಿಂದೂ ಆಗಿದ್ದಾಗ. ಸಹಜ, ಇದರಲ್ಲಿ ಜಾತಿ ಮತದ ಹೆಸರಲ್ಲ, ನಂಬಿಕೆಗಳ ಆಧಾರದಲ್ಲಿ ನಡೀತಕ್ಕ. ಹಾಗಾಗಿ ಹಿಂದೂ ದೇವಸ್ಥಾನಗಳಲ್ಲಿ ಹಿಂದೂಗಳೇ ವ್ಯಾಪಾರ ಮಾಡಬೇಕು ಅನ್ನುವಂಥದ್ದಕ್ಕೆ ನನ್ನ ಒತ್ತಿದೆ, ನನ್ನ ಆದ್ಯತೆ ಇದೆ. ನಿಮ್ಮ ಜೊತೆ ನಾನಿದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ಹಿಂದೂ ಧಾರ್ಮಿಕ ಪರಿಷತ್ತು ಅನ್ನತಕ್ಕಂಥದ್ರ ನೇಮಕ ಆಯಿತು. ಹಿಂದೂಗಳ ಸ್ವಾಭಿಮಾನ ಮತ್ತು ಗೌರವವನ್ನು ಉಳಿಸ್ತಕ್ಕಂಥ ದೇವಸ್ಥಾನಗಳ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಉಳಿಸೋಕ್ಕೋಸ್ಕರ ಇರ್ತಕ್ಕ. ಅದರಲ್ಲಿ ಒಂದು ಆದ್ಯತೆ ಇದೆ, ಹಿಂದೂ ಧಾರ್ಮಿಕ ಪರಿಷತ್ತು ಆ ಜಿಲ್ಲೆಯ ಜಿಲ್ಲಾಧಿಕಾರಿಯೇ ಅಧ್ಯಕ್ಷ ಆಗಬೇಕು. ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಅನ್ಯಮತೀಯ ಆದರೆ ಆವ ಜವಾಬ್ದಾರಿತಗಳು ಹಾಗಿಲ್ಲ ಅಂತ ಇದೆ. ಅದೇ ರೀತಿ ಒಂದು ದೇವಸ್ಥಾನದ ವ್ಯಾಪಾರದಲ್ಲಿ ಅಲ್ಲಿಯ ಹಿಂದೂಗಳೇ ಇರಬೇಕು ಅನ್ನತಕ್ಕಂಥದ್ದನ್ನು ಕ್ರೋಢೀಕರಣ ಮಾಡಬೇಕು. ಅದಕ್ಕೋಸ್ಕರ
ಅದು ಆಗಬೇಕು ಅನ್ನುವಂಥದ್ದು ಒಳ್ಳೆಯ ವಿಷಯ. ಕುಡ್ಲದ ಉರುವ ಬೋಳೂರು ಕೊರಗಜ್ಜ ಕ್ಷೇತ್ರದ ಕೈತಲ್ಕಟ್ಟಿದಿನ ಹೊಸ ಆಫೀಸ್ ತತ್ಕಾಲದ ಸೇವಾ ಕೌಂಟರ್ನು ಮಗಿಪೆರೆ ದುಂಬುಬತ್ತಿನ ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ನ ಮಿತ್ ಸಮಿತದಕ್ಲು ಭಾರಿ ಎವರ ತೋಜಾದೆರ. ಕುಡ್ಲದ ಬೋಳೂರು ಉರ್ವಾ ಮಾರ್ಕೆಟ್ ಮೈದಾನ ಕೈತಲುಪ್ಪುನ ಕೊರಗಜ್ಜ ಕ್ಷೇತ್ರಗೊಂದುದು ಮುಲ್ಪ ಹೊಸ ಆಫೀಸ್ ಒಂಜೆನ ಭಕ್ತರನ ಸಮಿತಿಯೇ ಕಟ್ಟದಂಡ ಇಂದೆರ್ದ ಎರೆಗ್ಲ ಉಪದ್ರ ಇಜ್ಜೆಂಡಲ ಇತ್ತೆ ಕುಡ್ಲ ಮಹಾನಗರ ಪಾಲಿಕೆ ಕಮಿಷನರ್ ಐನ್ ದೆಪ್ಪಾವಡೊಂದು ದುಂಬು ಬೈದಿನವು ಪೋಡಿಗೆಗ್ ಕಾರಣ ಆತಂಡ. ಉರ್ವಾ ಬೋಳೂರುದ ಕೊರಗಜ್ಜ ಸೇವಾ ಸಮಿತಿ ಇತ್ತೆ ಕೊರಗಜ್ಜನ ಮಾತ್ರ ಆರಾಧನೆ ಮಲ್ತೊಂದು ಬರ್ಪಿನೆ ಅತ್ತ ಕೊರೋನಾದಂಚಿನ ಪಗ್ಗರ್ನ ಸಿಗದ ಪೊರ್ತೊಡು ಜನಕ್ಲಿಗೆ ಕಿಟ್ಟುಪಟ್ಟದ ಮಾದರಿ ಆದಿತ್ತಂಡ. ಇತ್ತ ಭಕ್ತರಿಗೆ ಅನುಕೂಲ ಆವಡಂದು ಪನ್ಪನದಿಟ್ಟೆಡ ಕೊರಗಜ್ಜನ ಕಟ್ಟದ ಕೈತಲ್ಡೆ ಹೊಸ ಆಫೀಸರು ಮಲ್ತದಂಡ. ತತ್ಕಾಲದ ನಿಲೆಟ್ ಕಂಟೈನರ್ ವಂಜನ ಕನತದ ಐನ್ ಇಸೇಸ ರೀತಿಡ ವಿನ್ಯಾಸ ಮಲ್ತದ ಆಫೀಸ್ ತಂಜೆ ಕಟ್ಟದಂಡ. ಸೇವಾ ಸಮಿತಿದ ರಾಜೇಶ್ ಈ ಬಗೆಟ್ ಅಭಿಪ್ರಾಯ ತಿರಿಪಾದ ಸಾರ್ವಜನಿಕರಿಗೆ ಉಪದ್ರ ಆವಂದಿನ ರೀತಿಡೆಂಕ್ಲು ಸೇವಾ ಕೌಂಟರ್ ಕಟ್ಟದ ಆಂಡ ಇದನ್ನು ದೆಪ್ಪೋಡೊಂದು ಪಾಲಿಕೆ ಕಮಿಷನರ್ ಕಂದಾಯ ಇಲಾಖೆ ಅಧಿಕಾರುలు ಎಂಕ್ಲಿಗೆ ಬಾಯಿ ಪಾತ್ರರು ಸೂಚನೆ ಕೊಡ್ತಾರೆ. ಇಂದೆರ್ದು ಜನಕ್ಲಿಗೆ ಉಪದ್ರ ಇಜ್ಜಿ ಕೊರಗ ಸಮುದಾಯ ಬೊಕ ಆದಿ ದ್ರಾವಿಡ ಸಮುದಾಯದಕ್ಲೆ ಎಂದೇನು ತುವಂದುಲ್ಲೇರ ಇಂದೇನು ಮಗಪಂದೆ ಅಂಚನೆ ಉರಿಪಾ ಒಂದು ಎಂಕ್ಲಿಗೆ ಸಹಾಯ ಕೊರಡು ಇಂದೇನು ಮಗಪೆರೆ ದುಂಬು ಬರ್ಪನವು ದಲಿತ ದೌರ್ಜನ್ಯ ಅಂದ್ ಸೇವಾ ಸಮಿತಿದ ರಾಜೇಶ್ ಏವರ ತೋಜಾಯರ. ಇದು ಉರ್ವ ಕೊರಗಜ್ಜೆ ಕ್ಷೇತ್ರ, ಉರ್ವ ಮಾರ್ಕೆಟ್ ಮೈದಾನದ ಹತ್ತಿರ ಇರುವಂಥ ಕೊರಗಜ್ಜೆ ಕ್ಷೇತ್ರದ ಇದಕ್ಕೊಂದು ಆಫೀಸ್ ಒಂದು ಬೇಕಂತ ಊರವರ ಹಾಗೂ ಭಕ್ತರ ಒಂದು ಬೇಡಿಕೆ ಇತ್ತು. ಮತ್ತು ರಸೀದಿ ಮಾಡಲಿಕ್ಕೆ ಹೆಂಗಸರ ಆ ಒಂದು 7 ದಿವಸದ ಒಂದು ಸೂತಕದ ದಿವಸ ಅವರಿಗೆ ಒಳಗೆ ಬಂದು ರಸೀದಿ ಬುಕ್ ಮಾಡಿ ಅಗಿಲ್ ಸೇವೆ ಎಲ್ಲ ಬುಕ್ ಮಾಡಲಿಕ್ಕೆ ತುಂಬ ಕಷ್ಟ ಇರುವ ಕಾರಣ ನಾವು ಒಂದು ಮಾರ್ಗದ ಈ ಕಡೆ ಯಾರಿಗೂ ತೊಂದರೆ ಆಗದೆ ರಸ್ತೆಗೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಮತ್ತು ಯಾವುದೇ ವಾಹನಕ್ಕೆ ಅಡಚಣೆ ಆಗದಂತೆ ಇಲ್ಲಿ ಒಂದು ನಾವು ಆಫೀಸ್ ಒಂದು ನಿರ್ಮಾಣ ಮಾಡಿದ್ದೇವೆ. ಸೇವಾ ಕೌಂಟ್ರನ್ನು ನಿರ್ಮಾಣ ಮಾಡಿದ್ದೇವೆ. ಈ ಸೇವಾ ಕೌಂಟ್ರನ್ನು ಇಲ್ಲಿಂದ ತೆರವುಗೊಳಿಸಬೇಕು ಎಂದು ಕಮಿಷನರ್ ಅವರು ಮೌಖಿಕವಾಗಿ ನಮಗೆ ತಿಳಿಸಿರುತ್ತಾರೆ. ಅದೇ ರೀತಿ RI ಮತ್ತು ರೆವಿನ್ಯೂ ಆಫೀಸರ್ ಅವರನ್ನೆಲ್ಲ ಬಂದು ನಮಗೆ ಪದೇ ಈ ಬಗ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯ ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಇಲ್ಲ ಇದರಿಂದ. ಆದರೆ ಇದೊಂದು ದಲಿತರೇ SC ST ಅವರೇ ನಡೆಸುವಂಥ ಕೊರಗ ಕಮ್ಯುನಿಟಿಯವರು ಮತ್ತು ಆದಿ ದ್ರಾವಿಡ ಇವರು ನಡೆಸುವಂಥ ಈ ಒಂದು ಕ್ಷೇತ್ರವನ್ನು ದಲಿತರ ಮೇಲೆ ಇವರೊಂದು ದೌರ್ಜನ್ಯ ಮಾಡ್ತಿದ್ದಾರೆ ಕಮಿಷನರ್ನವರು. ದಯಮಾಡಿ ನಮ್ಮ ಈ ಒಂದು ಆಫೀಸನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ನಮಗೆ ರಕ್ಷಣೆ ಕೊಡಬೇಕು. ಮತ್ತು ಮಂಗಳೂರಿನಲ್ಲಿ ಅನಧಿಕೃತವಾಗಿ ಎಷ್ಟೋ ಒಂದು ಅಂಗಡಿ ಮತ್ತು ಬೇರೆ ಯಾವುದೇ ಒಂದು ಇರ್ಬೋದು ಅನಧಿಕೃತ ಸಾರ್ವಜನಿಕ ಸ್ಥಳದಲ್ಲಿ ಅದೆಲ್ಲವನ್ನು ತೆರವುಗೊಳಿಸದೆ ಇವರಿಗೆ ಸಾಧ್ಯವಾಗದೆ ಕೇವಲ ಇಲ್ಲಿ ಕೊರಗಜ್ಜೆ ಕ್ಷೇತ್ರದ ಈ ಒಂದು ಆಫೀಸನ್ನು ಮಾತ್ರ ತೆರವುಗೊಳಿಸಬೇಕೆಂದು ದುರುದ್ದೇಶದಿಂದ ಈ ಒಂದು ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ನಮ್ಮ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದೊಂದು ದಲಿತ ದೌರ್ಜನ್ಯ ಅಂತ ನಾನು ಇದನ್ನು ಖಂಡಿಸ್ತೇನೆ. ಇಲ್ಲಿ ಕುದ್ರೋಳಿ ಅಥವಾ ಮಂಗಳೂರು ಎಲ್ಲ ಭಾಗದಲ್ಲಿ ಕೂಡ ಅನಧಿಕೃತವಾಗಿ ಎಷ್ಟೋ ಸ್ಥಳಗಳುಂಟು. ಅಂಗಡಿ, ಮುಂಗಟ್ಟು, ದೇವಾಲಯ ಮತ್ತು ಆಫೀಸು ಎಲ್ಲ ಉಂಟು. ಅದೆಲ್ಲವನ್ನು ಬಿಟ್ಟು ಕೊರಗಜ್ಜೆ ಕ್ಷೇತ್ರ ಈ ಒಂದು ದಲಿತರು ನಡೆಸುವಂಥ ಈ ಒಂದು ಕೊರಗಜ್ಜೆ ಕ್ಷೇತ್ರವನ್ನು ಅದನ್ನು ತೆರವುಗೊಳಿಸಬೇಕಂತ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಕಮಿಷನರ್ ಅವರು ನಮ್ಮ ಮೇಲೆ ಪದೇ ಈ ರೀತಿ ಅಧಿಕಾರಿಗಳನ್ನು ಕರೆಸಿ ತೆಗಿಬೇಕಂತ ಹೇಳುತ್ತಿರುವುದು ತುಂಬ ನಾವು ಖಂಡನೀಯ. ನಾವು ಎಲ್ಲರೂ ಇದನ್ನು ಖಂಡಿಸ್ತೇವೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೃಷ್ಣಾಪುರ ಕಾಟಿಪಳ್ಳ ನಡಪಾಯಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಲೇಜು ಮಟ್ಟದ ಯಕ್ಷಗಾನ ಪಂತೊಡು ಸುರತ್ಕಲ್ ಗೋವಿಂದದಾಸ ಕಾಲೇಜು 1ನೇ ಇನಾಮು, ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಥಮ ದರ್ಜೆ ಕಾಲೇಜು 2ನೇ ಇನಾಮು ಗೆದ್ದದಂಡ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕೃಷ್ಣಾಪುರ ಕಾಟಿಪಳ್ಳದ ನಿಲೆಟ್ ಐತಾರ ಯುವಕ ಮಂಡಲ ಕೃಷ್ಣಾಪುರ ಕೇಂದ್ರ ಮೈದಾನಡು ನಡತಿನ ಪದವಿ ಪೂರ್ವ ಕಾಲೇಜ್ ಜಿಲ್ಲಾ ಮಟ್ಟದ ಯಕ್ಷಗಾನ ಪಂತೊಡು ಮುಗಿತಲ ಬೊಕ ಇನಾಮು ಕುರುಪುನ ಲೇಸಿ ನಡತಂಡು ವಕೀಲರು ಸದಾಶಿವ ಐತಾಳ್ ಎದುಕೊಂಡಿರು. ರಾಜ್ಯದ ದುಂಬುದ ಮಂತ್ರಿ ಪ್ರಮೋದ್ ಮಧ್ವರಾಜ್ ಪಾಲ್ದೆತಂದು ಪಾತಿರ್ದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಓಲ್ಲ ಮಲ್ಪನ್ನಂಚಿನ ಕಾಲೇಜ್ ಕಲ್ಪನಕ್ಲಿನ ಯಕ್ಷಗಾನ ಪಂತ ಮುಲ್ಪಾತಂಡು ಯಕ್ಷಗಾನದಾತು ಸಮೃದ್ಧವಾಯಿನ ಕಲೆ ಲೋಕೊಡಿ ಓಲ್ಲ ಇಜ್ಜಿ ಲೋಕದ ಮಾತ ಕಲೆಕ್ಟಡಿ ಎಂಚಿನ ಮಾತ ಉಂಡ ಅವು ಮಾತ ನಮ್ಮ ಯಕ್ಷಗಾನಡು ಉಂಡು ಆಂಡ ಯಕ್ಷಗಾನಡು ಉಪ್ಪುನವು ಬೇತೆ ಒಯ್ಟ್ಲ ಇಜ್ಜಿಂದು ಬಂದಿರು. ಗಣೇಶೋತ್ಸವದ ಪೂರ್ವಭಾವಿಯಾದ ಒಲ್ಲುಲ ಮಲ್ಪಂದಿನ ಒಂಜಿ ಕಾರ್ಯಕ್ರಮ ಯಾನ್ ಏತೋ ಗಣೇಶೋತ್ಸವಕ್ಕೆ ಪೋತೆ ಕಾಲೇಜಿದ ವಿದ್ಯಾರ್ಥಿಗಳಿಗೆ
ಯಕ್ಷಗಾನದ ಸ್ಪರ್ಧೆ ಮಲ್ಪನಂಚಿನ ಒಂಜಿ ವ್ಯವಸ್ಥೆ ಒಲ್ಲಾಂಡ್ಲೆ ಆದಿತ್ತುಂಡ ಅವಿನಿ ಮುಲ್ಪನೆ ಆತನು ಮಲ್ಪನಂಚಿನ ವಿಚಾರನ ಅತ್ಯಂತ ಸಂತೋಷ ಬನೊಂದು ಯಕ್ಷಗಾನದ ಆತ ಸಮೃದ್ಧವಾಯಿನಂಚಿನ ಕಲೆ ಇಡೀ ಪ್ರಪಂಚಡು ಒಲ್ಪಲೆಚ್ಚು ಪ್ರಪಂಚಡು ಬೇತೆ ಬೇತೆ ರೀತಿದ ಆಫ್ರಿಕಾಡು ಅಮೇರಿಕಾಡು ಭಾರತಡು ಬೇತೆ ಬೇತೆ ರೀತಿದ ಕಲೆಗಳು ಉಪ್ಪರಿಯವು ಆ ಕಲೆ ಟಿತ್ತಿನ ಎಂಚಿನ ಪೂರ ಅಂಶ ಉಂಡ ಆ ಪೂರ ಯಕ್ಷಗಾನ ತೋರೆ ಸಿಕ್ಕು ಯಕ್ಷಗಾನ ಪ್ರತಿ ಒಂಜಿಲ ಉಂಡು ಮಾತುಗಾರಿಕೆ ಉಂಡು ವೇಷಭೂಷಣ ಉಂಡು ಅಭಿನಯ ಉಂಡು ಭಾಗವತಿಕೆ ಉಂಡು ಹಿಮ್ಮೇಳ ಉಂಡು ಸಂಪೂರ್ಣವಾಯಿನಂಚಿನ ಪ್ರಪಂಚದ ಓವು ಕಲೆಟ್ ಓ ಪೂರ ಅಂಶ ಉಂಡ ಆ ಪೂರ ಯಕ್ಷಗಾನ ಉಂಡು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಪಾತಿರ್ದು ಯಕ್ಷಗಾನ ತೂದೆ ಪುರಾಣುಳಿನ ಹೆಚ್ಚಿಗೆ ಕಲ್ತದ ಈ ಕಲೆ ಸಾಹಿತ್ಯ ಮಾತ ನಮ್ಮ ಜೀವನ ಪದ್ಧತಿದ ಒಂಜಿ ಅಂಶ ಅಂದ್ ಪಂಡೇರು. ಶಾಸಕರು ಯಶಪಾಲ್ ಎ ಸುವರ್ಣ ಬುಕ ಐನ್ ಯಕ್ಷಗಾನ ಮೇಲೊಲಿನ ಸಂಚಾಲಕರು ಪಳ್ಳಿ ಕಿಶನ್ ಹೆಗ್ಡೆ ಕಾರ್ಯಕ್ರಮ ಉದ್ದೇಶಿತ ಪಾತಿರಿಯರು. ಯಕ್ಷಗಾನ ಸ್ಪರ್ಧೆ ಒಂದು ವಿನೂತನವಾದ ಒಂದು ವ್ಯವಸ್ಥೆ, ವಿನೂತನವಾದ ಒಂದು ಪ್ರಯೋಗ. ಬಹುಶಃ ಶಾಲೆ ಕಾಲೇಜುಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಇನ್ನೂ ಸಹ ಹೆಚ್ಚಿನ ಒಂದು ಇಂಟ್ರೆಸ್ಟ್ ಬರಲಿ ಎಂಬಂಥ ಒಂದು ದಿಕ್ಕಿನಲ್ಲಿ ಈ ಕೆಲಸ ಆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಈ ಕಲೆ ಮತ್ತು ಸಾಹಿತ್ಯ ಇರುವುದೆಲ್ಲ ನಮ್ಮ ಜೀವನ ಪದ್ಧತಿಯ ಒಂದು ಅಂಶ. ನಾವು ಮಾತಾಡುವಾಗ ಸನಾತನ ಹಿಂದೂ ಧರ್ಮ ಅಂತ ಹೇಳ್ತೇವೆ. ಸನಾತನ ಅಂದರೆ ನಿಮ್ಗೆ ಗೊತ್ತುಂಟು, ಯಾವುದಕ್ಕೆ ಹುಟ್ಟಿಲ್ಲವೋ ಯಾವುದಕ್ಕೆ ಸಾವಿಲ್ಲವೋ ಅದೇ ಸನಾತನ. ಆ ಧರ್ಮದ ಒಂದು ಭಾಗ ಇದೆಲ್ಲ ವಿಷಯ, ನಮ್ಮ ಸಂಸ್ಕಾರ ಸಂಸ್ಕೃತಿ ಇದೆಲ್ಲದರ ವಿಷಯ. ಇದ್ರ ಬಗ್ಗೆ ನಮಗೆ ಒಂದು ರೀತಿಯ ಹೆಮ್ಮೆ ಇರಬೇಕು, ಅದ್ರ ಬಗ್ಗೆ ನಮ್ಗೆ ಅರಿವು ಬೇಕು. ಎರಡನೇದಾಗಿ ನಮಗೆ ಹೆಮ್ಮೆ ಇರಬೇಕು. ಯಾರಾದರೂ ಅದ್ರ ಬಗ್ಗೆ ಹಾಳು ಮಾತಾಡಿದರೆ ಸ್ವಲ್ಪ ಸಿಟ್ಟು ಸಹ ಬರಬೇಕು. ಒಳ್ಳೇದದು, ಸಿಟ್ಟು ಒಳ್ಳೇದು, ಬೇರೆಯವರ ವಿರುದ್ಧ ಅಲ್ಲ. ನಮ್ಮ ವಿರುದ್ಧ ಯಾರಾದರೂ ಮಾತಾಡಿದರೆ ಸಿಟ್ಟು ಬರುವಂಥ ಮನಸ್ಸಿದ ಅಗತ್ಯ. ಯಾಕಂತ ಹೇಳಿದ್ರೆ ನಮ್ಮ ಋಷಿ ಪರಂಪರೆಯಿಂದ ಬಂದಂಥ ನಮಗೆಲ್ಲ ಶಾಂತಿ ಸೌಹಾರ್ದತೆ ಅದನ್ನು ಹೇಳಿ ಹೇಳಿ ಯಾರು ಏನು ಮಾಡಿದ್ರು ನಾವು ಶಾಂತಿಯಿಂದ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಗೆ ತೋರಿಸಿ ಅನ್ನುವಂಥದ್ದೆಲ್ಲ ನಾವು ಕೇಳಿ ಕೇಳಿ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನಾವು ಮಾತ್ರ ಮಾಡೋದು, ಬೇರೆ ಯಾರು ಮಾಡೋದಿಲ್ಲ ಇದನ್ನು. ಹಾಗಾಗಿ ನಮ್ಮ ಕ್ಷಾತ್ರ ತೇಜಸ್ ಏನಿದೆ, ಕ್ಷತ್ರಿಯ ಪರಂಪರೆ ಏನಿದೆ ಅದು ಸಹ ನಮ್ಮ ಜೀವದಲ್ಲಿದೆ. ಖಾಲಿ ಋಷಿ ಪರಂಪರೆ ಮಾತ್ರ ಅಲ್ಲ, ಈ ಕ್ಷತ್ರಿಯ ಪರಂಪರೆ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪ ಹೊರಗೆ ಬಿಡಬೇಕಾದ ಅವಶ್ಯಕತೆ ಖಂಡಿತ ಇದೆ. ಯಕ್ಷಗಾನದ ಕಲಾವಿದರು ಕೇಂದ್ರಕ್ಕೆ ಹೋಗಿ ನಾಟ್ಯವನ್ನು ಕಲಿತು ಪ್ರದರ್ಶನವನ್ನು ನೀಡ್ತಾ ಇರುವಂಥ ಕಲೆ ಇದಲ್ಲ. ಬಹುಶಃ ಅವರಿಗೆ ದೈವೀದತ್ತವಾಗಿ ಬಂದಂಥ ಕಲೆ ಇದು, ಅಥವಾ ಅವರ ಹಿರಿಯರಿಂದ ರಕ್ತಗತವಾಗಿ ಬಂದಂಥ ಕಲೆ. ಅದನ್ನು ನಿಮ್ಮಂತಹ ಅಭಿಮಾನಿ ಬಳಗದವರು ಅವರನ್ನು ಉತ್ತೇಜನ ನೀಡಿ ಈ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದ್ದೀರಿ. ಅದರಿಂದ ಯಕ್ಷಗಾನ ಕಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲ, ದೇಶ ವಿದೇಶಗಳಲ್ಲೂ ಪ್ರಭಾವವನ್ನು ಬೀರ್ತಾ ಇದೆ. ಕಟೀಲ್ ದೇವಿಪ್ರಸಾದ್ ಆಸರಣ್ಣ, ಒಡಿಪು ಜಿಲ್ಲಾ ಜಾನಪದ ಪರಿಷತ್ ಗುರ್ಕಾರ್ಯರು ತಲ್ಲೂರು ಶಿವರಾಮ್ ಶೆಟ್ಟಿ, ಕೊರಗಜ್ಜ ಕ್ಷೇತ್ರ ರಾಜೀವ ನಗರದ ಗುರ್ಕಾರ್ಯರು ಡಾಕ್ಟರ್ ವಾಮನ ಸಾಲ್ಯನ್, ವಿಶ್ವೇಶ್ವರ ಬದವಿದೆ, ಮಹಾನಗರ ಪಾಲಿಕೆ ಸದಸ್ಯರು ಲಕ್ಷ್ಮೀ ಶೇಖರ್, ದಾನಿಲು ಸುಶೀಲ ಕೆ ಶೆಟ್ಟಿ, ಬಂದರ್ ಫೋರ್ಟ್ ಟ್ರಸ್ಟ್ದ ದುಂಬುದ ಟ್ರಸ್ಟಿ ಸುಧಾಕರ್ ಕಾಮತ್, ಪ್ರಶಾಂತ್ ಮೂಡಾಯ್ಕೋಡಿ, ಕುಲಶೇಖರ ವೀರನಾರಾಯಣ ದೇವಸ್ಥಾನದ ಗುರ್ಕಾರ್ಯರು ಪುರುಷೋತ್ತಮ ಕುಲಾಲ್ ಕಲ್ಬಾವಿ, ಉದ್ಯಮಿ ಗಿರೀಶ್ ಎಂ ಶೆಟ್ಟಿ, ಕಾಟಿಪಳ್ಳ ವಿಶ್ವಕರ್ಮ ಸಮಿತಿ ಗುರ್ಕಾರ್ಯರು ವಿವೇಕ್ ಆಚಾರ್ ಬೆನ್ನೆರಾದು ಪಾಲ್ಗೊಂಡಿರು. ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುರ್ಕಾರ್ಯರು ದುರ್ಗಪ್ರಸಾದ್ ಹೊಳ್ಳ, ಪ್ರಧಾನ ಕಾರ್ಯಂತರು ಉಪೇಂದ್ರ ಆಚಾರ್ಯ ಇಂಚ ಪದಾಧಿಕಾರಿಗಳು ಈ ಪೊರ್ತುಡಿತ್ತೇರು. ಕೆಕೆಪೇಜ್ ಅವರ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.